ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ನಮ್ಮ ಕರಾವಳಿ ಭಾಗದಲ್ಲಿ ಈ ಅಶಾಂತಿಯ ವಾತಾವರಣಗಳು, ನಮ್ಮ ಕೋಮು ಸೂಕ್ಷ್ಮ ಪ್ರದೇಶಗಳು ಅಂತ ಏನಿದೆ, ನಮ್ಮ ಶಾಂತಿಯನ್ನ ಕದಡುವಂತಹ ಕೃತ್ಯಗಳು ದಿನದಿಂದ ದಿನಕ್ಕೆ ಆಗ್ತಾ ಇದೆ. ಇದು ಯಾವಾಗ ಕೊನೆಯಾಗುತ್ತೆ ಅನ್ನುವಂತಹ ಪ್ರಶ್ನೆಗಳ ನಡುವೆ ಪೊಲೀಸ್ ಇಲಾಖೆಯ ಕರ್ತವ್ಯ ಜವಾಬ್ದಾರಿ ಮತ್ತಷ್ಟಿದೆ, ಬಹಳಷ್ಟಿದೆ ಅನ್ನುವಂತಹ ಒಂದು ವಿಚಾರವನ್ನ ಮತ್ತೊಮ್ಮೆ ನಾನು ನೆನಪಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ನಮ್ಮ ಕರಾವಳಿ ಭಾಗದಲ್ಲಿ ಮಂಗಳೂರಿನಲ್ಲಿ ದೈವ ದೇವಸ್ಥಾನಗಳ ಮೇಲೆ ಕಿಡಿಗೇಡಿಗಳು ಎಸಗ್ತಾ ಇರುವಂತಹ ಅಪಚಾರ ಏನಿದೆ, ಅಸಹ್ಯಕರವಾಗಿರುವಂತಹ ಘಟನೆಗಳು ಏನಿದೆ, ಮತ್ತೆ ಮತ್ತೆ ಮರುಕಳಿಸ್ತಾ ಇರುವಂಥದ್ದು ವಿಪರ್ಯಾಸದ ಸಂಗತಿ. ಯಾಕಂದ್ರೆ ನಾವು ಹಿಂದಿನಿಂದಲೂ ಕೂಡ ಕೇಳಿಕೊಂಡು ಬರ್ತಾ ಇದ್ದೇವೆ, ಮಂಗಳೂರಿನಲ್ಲಿ ಕರಾವಳಿ ಭಾಗದಲ್ಲಿ ದೈವ ದೇವಸ್ಥಾನಗಳ ಮೇಲೆ ಅಪಚಾರವನ್ನ, ಅಸಹ್ಯಕರವಾಗಿರುವಂತಹ ವಸ್ತುಗಳನ್ನ ಇಡುವಂತಹ ಕಿಡಿಗೇಡಿಗಳು, ಪೈಶಾಚಿಕ ಕೃತ್ಯವನ್ನು ನಡೆಸಿರುವಂತಹ ವಿಕೃತ ಮನಸ್ಥಿತಿಗಳು ನಮ್ಮ ಸಮಾಜದಲ್ಲಿದ್ದಾರೆ. ಈ ಬಗ್ಗೆ ನಿರಂತರವಾಗಿರುವಂತಹ ಕಾರ್ಯಕ್ರಮಗಳನ್ನು ನಾವು ಪ್ರಸಾರ ಮಾಡಿದ್ವಿ. ಇದು ಕಾರ್ಯಕ್ರಮಗಳಲ್ಲ, ನಮ್ಮ ಕರಾವಳಿ ಭಾಗದಲ್ಲಿ ಶಾಂತಿ ನೆಲೆಸಬೇಕು, ಈ ರೀತಿಯ ಕಿಡಿಗೇಡಿತನ ಪ್ರದರ್ಶನ ಏನಿದೆ ಇದು ನಿಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಣ್ಣ ಮಟ್ಟದಲ್ಲಿ ನಾವು ಈ ವಿಚಾರದ ಬಗ್ಗೆ ಬೆಳಕನ್ನ ಚೆಲ್ಲಿದ್ವಿ. ತದನಂತರ ಕೆಲವು ವಿಚಾರಗಳಲ್ಲಿ ಆರೋಪಿಯ ಬಂಧನ ಆಗಿತ್ತು, ಕೆಲವು ವಿಚಾರಗಳಲ್ಲಿ ಕಿಡಿಗೇಡಿಗಳ ಬಂಧನವಾಗಿತ್ತು. ಆದರೆ ಈ ಒಂದು ಕಿಡಿಗೇಡಿತನ ಪ್ರದರ್ಶನ ಇನ್ನೂ ಕೂಡ ಯಾಕೆ ನಿಲ್ತಿಲ್ಲ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಸಾಲು ಸಾಲು ಪ್ರಕರಣಗಳು, ಕೊರಗಜ್ಜನ ಕಟ್ಟೆಯನ್ನ ಈ ಹಿಂದಿನಿಂದಲೂ ಕೂಡ ಕಟ್ಟೆಗೆ, ಕಾಣಿಕೆ, ಹುಂಡಿಗೆ, ಕಾಂಡಮ್ಗಳನ್ನ, ಇನ್ನಿತರ ಬೇಡದ ವಸ್ತುಗಳನ್ನ ಹಾಕಿ ಅಪಚಾರ ಮಾಡಿರುವಂಥದ್ದು, ತದನಂತರ ನಾಗನ ಕಲ್ಲುಗಳನ್ನ ಎಸೆದಿರುವಂತಹ ಪ್ರಕರಣ, ನಾಗಬನವನ್ನ ಧ್ವಂಸಗೊಳಿಸಿರುವಂತಹ ಪ್ರಕರಣ, ಇಂತಹ ಹಲವಾರು ಪ್ರಕರಣಗಳ ನಡುವೆ ಎಲ್ಲೋ ಒಂದ್ ಕಡೆ ಬೆರಳಿಕೆಯಷ್ಟು ಜನರು ಆರೋಪಿಗಳು ಸಿಕ್ಕಿದ್ದಾರೆ ಅಂತ ಬಂದಾಗ ಇಲ್ಲಿಗೆ ನಮ್ಮ ಈ ಒಂದು ಕೃತ್ಯ ನಡೆಸುವಂತಹ ಮನಸ್ಥಿತಿಗಳು ಕೊನೆಯಾಯ್ತಾ ಅಂತ ಬಂದಾಗ ಇಲ್ಲ ಅನ್ನುವಂಥದ್ದು ವಿಪರ್ಯಾಸದ ಸಂಗತಿ. ಮತ್ತೆ ಮತ್ತೆ ಇಂತಹ ಪ್ರಕರಣಗಳು ಮರುಕಳಿಸ್ತಾ ಇದೆ. ಇವತ್ತು ಕೂಡ ಮಂಗಳೂರಿನ ಮಾರ್ನಮಿ ಕಟ್ಟೆಯಲ್ಲಿರುವಂತಹ ಕೊರಗಜ್ಜ ಸ್ವಾಮಿಯ ಕಟ್ಟೆಯಲ್ಲಿ ಬಳಸಿದಂತಹ ಕಾಂಡಮ್ಗಳನ್ನ ಇಟ್ಟಿದ್ದಾರೆ ವಿಕೃತ ಮನುಷ್ಯರು. ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ. ಈ ಒಂದು ಪ್ರಕರಣ ಮತ್ತೆ ಮತ್ತೆ ನಮ್ಮ ಕರಾವಳಿ ಭಾಗದಲ್ಲಿ ಮರುಕಳಿಸ್ತಾ ಇದೆ. ಯಾರ ವೈಫಲ್ಯ? ಯಾಕೆ ಈ ಆರೋಪಿಗಳನ್ನ ಪತ್ತೆ ಹಚ್ಚಲಾಗ್ತಾ ಇಲ್ಲ? ಯಾಕೆ ಇಂತಹ ಏನು ಅಪಚಾರ ಎಸಗುವಂತಹ ಕೃತ್ಯಗಳು ನಿಲ್ಲಿಸಲಾಗ್ತಾ ಇಲ್ಲ ಅನ್ನುವಂತಹ ವಿಪರ್ಯಾಸಗಳ ನಡುವೆ ಇವತ್ತಿನ ಕಾರ್ಯಕ್ರಮ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಮೊದಲದಾಗಿ ಈ ನಗರದ ಮಾರ್ನಮಿ ಕಟ್ಟೆಯಲ್ಲಿರುವಂತಹ ಕೊರಗಜ್ಜನ ಕಟ್ಟೆಯಲ್ಲಿ ಬಳಸಿದಂತಹ ಕಾಂಡಮ್ಗಳನ್ನ ಇಟ್ಟಿದ್ದಾರೆ. ಏನಾಗಿದೆ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಮಂಗಳೂರಿನಲ್ಲಿ ಮತ್ತೆ ಕೊರಗಜ್ಜನ ಕಟ್ಟೆಗೆ ಕಾಂಡೋಮ್ ಹಾಕಿ ವಿಕೃತಿ. ಕಾಂಡೋಮ್ ಹಾಕಿ ಕೊರಗಜ್ಜನ ಕಟ್ಟೆಯನ್ನ ಅಪವಿತ್ರಗೊಳಿಸಿದ ಕಿಡಿಗೇಡಿಗಳು. ನಗರದ ಮಾರ್ನಮಿ ಕಟ್ಟೆಯ ಬಳಿ ಇರುವ ಕೊರಗಜ್ಜನ ಕಟ್ಟೆಯ ಕಲ್ಲಿನ ಮೇಲೆ ಉಪಯೋಗ ಮಾಡಿದ ಕಾಂಡೋಮ್ ಹಾಕಿ ದುಷ್ಕೃತ್ಯ ಮೆರೆದ ಘಟನೆ ಇಂದು ಬೆಳಕಿಗೆ ಬಂದಿದೆ. ಪಾಂಡೇಶ್ವರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಂದು ಬೆಳಗ್ಗೆ ಭಕ್ತರು ಕಟ್ಟೆಯ ಬಳಿ ಪ್ರಾರ್ಥನೆಗೆ ಬಂದಾಗ ಈ ದುಷ್ಕೃತ್ಯ ಬೆಳಕಿಗೆ ಬಂದಿದೆ. ಕಟ್ಟೆಯ ಬಳಿಯಿರುವ ಸಿಸಿಟಿವಿಯಲ್ಲಿ ಸೈಕಲ್ನಲ್ಲಿ ಬಂದ ಇಬ್ಬರು ಈ ದುಷ್ಕೃತ್ಯ ಎಸಗಿದ ವಿಡಿಯೋ ರೆಕಾರ್ಡ್ ಆಗಿದ್ದು, ಘಟನೆ ಬಗ್ಗೆ ಸುದ್ದಿ ಹಬ್ತಾ ಇದ್ದಂತೆ ಸಂಘಟನೆಯ ಕಾರ್ಯಕರ್ತರು ಸ್ಥಳದಲ್ಲಿ ಜಮಾಯಿಸಿದ್ದಾರೆ. ಈ ಬಗ್ಗೆ ತಿಳಿದ ಪೊಲೀಸರು ಘಟನಾ ಸ್ಥಳಕ್ಕೆ ಬಂದು ಸಿಸಿಟಿವಿ ದಾಖಲೆ ವಶಪಡಿಸಿಕೊಂಡಿದ್ದು, ಪಾಂಡೇಶ್ವರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಂದಿಗುಡ್ಡೆ ಕೊರಗಜ್ಜ ಗುಡಿಯಲ್ಲಿ ಇವತ್ತು ಒಂದು ಅಹಿತಕರ ಘಟನೆ ನಡೆದಿದೆ. ತಮಗೆಲ್ಲರಿಗೂ ಗೊತ್ತಿದ್ದಾಗೆ ಈ ಹಿಂದೆ ಕೂಡ ಹಲವಾರು ದೈವ ದೇವಸ್ಥಾನಗಳಲ್ಲಿ ಕಾಣಿಕೆ ಹುಂಡಿಗಳಲ್ಲಿ ಬೇಡವಾದ ವಸ್ತುಗಳನ್ನು ಹಾಗೂ ಬೇರೆ ರೀತಿಯ ಬರಹಗಳನ್ನು, ಅವ್ಯಾಚ್ಯ ರೀತಿಯಲ್ಲಿ ನಿಂದನಾತ್ಮಕ ಬರಹಗಳನ್ನು ಬರೆದು ಕಾಣಿಕೆ ಡಬ್ಬೆಗಳ ಹಾಕಿ ದೇವರ ಬಗ್ಗೆ ಒಂದು ನಿಂದನೆಯನ್ನು ಮಾಡುವಂತಹ ಕೆಲಸ ಕಾರ್ಯಗಳು ಆಗ್ತಾ ಇವೆ. ಈ ಹಿಂದೆ ಕೂಡ ಹಲವಾರು ಘಟನೆಗಳನ್ನು ಆಗಿದ್ದನ್ನು ನಾವು ಕೂಡ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ನೆನಪಿರ್ಬೋದು. ಬಹುಶಃ ಇವತ್ತು ದೈವ ದೇವಸ್ಥಾನಗಳಲ್ಲಿ ಕಾಣಿಕೆ ಡಬ್ಬಿಗಳಲ್ಲಿ ಹುಂಡಿಗಳಲ್ಲಿ ಹಾಕುವಂತಹ ಬೇಡವಾದ ವಸ್ತುಗಳು ಜೊತೆಗೆ ಬೇಡವಾದ ರೀತಿಯಲ್ಲಿ ಘರ್ಷಣೆಗೆ ಮೂಲ ಕಾರಣವಾಗುವ ರೀತಿಯಲ್ಲಿ ಬರಹಗಳು, ಜೊತೆಗೆ ನಾಗದೇವರ ಕಲ್ಲುಗಳನ್ನು ಎಸೆಯುವಂತಹ ಅಹಿತಕರ ಘಟನೆಗಳನ್ನು ಮಾಡುತ್ತಿರುವಂತಹ ಸಂದರ್ಭಗಳು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಎಂದು ನಮಗೆಲ್ಲರಿಗೆ ಗೊತ್ತಾಗ್ತಾ ಇದೆ. ಬಹುಶಃ ಈ ಸಂದರ್ಭದಲ್ಲಿ ಕೋಮು ಸೂಕ್ಷ್ಮವಾದಂಥ ಪ್ರದೇಶಗಳಲ್ಲಿ ಕೋಮು ಗಲಭೆಗಳನ್ನು ಸೃಷ್ಟಿ ಮಾಡುವಂತಹ ಹುನ್ನಾರಗಳಿರ್ಬೋದು. ಬಹುಶಃ ಈ ಹಿಂದೆ
ಕೋಡಿಕಲ್ ಪ್ರದೇಶ ಇರ್ಬೋದು, ಕೆಲವು ಕಡೆಯಲ್ಲಿ ನಾಗನ ಕಲ್ಲು ಎಸೆದಂತಹ ಸಂದರ್ಭದಲ್ಲಿ ಬಂಧನವಾಗಿದೆ. ಆದರೆ ಬಂಧನವಾದಂಥ ಸಂದರ್ಭದಲ್ಲಿ ಅವರು ಮತಿಭ್ರಮರು, ಮಾನಸಿಕ ರೋಗಿ ಅಂತ ಹೇಳಿ ಆ ಸಂದರ್ಭಗಳು ಆಗಿದೆ. ಬಹುಶಃ ನಾವು ಇವತ್ತು ಮುಂದಕ್ಕೆ ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ. ಯಾಕೆಂದರೆ ನೈಜವಾದ ಆರೋಪಿಗಳು ಯಾರು, ಯಾವ ರೀತಿಯಲ್ಲಿ ಈ ರೀತಿಯಲ್ಲಿ ಜಾತಿಯ ಧರ್ಮವನ್ನು ನಿಂದನೆ ಮಾಡುವಂಥ ಕೆಲಸ ಕಾರ್ಯಗಳು ಆಗ್ತಾಯಿವೆ. ಕಮಿಷನಲ್ಲಿ ಕೂಡ ವಿನಂತಿಯನ್ನು ಮಾಡ್ತಿದ್ದೇವೆ, ಶೀಘ್ರದಲ್ಲಿ ಆರೋಪಿಗಳನ್ನು ಬಂಧಿಸಬೇಕು. ಇವತ್ತು ನಂದಿಗುಡ್ಡೆಯಲ್ಲಿ ಬೆಳಗಿನ ಜಾವ ಒಂದು ಗುಡಿಯ ಒಳಗೆ ಒಂದು ಬೇಡವಾದ ವಸ್ತುಗಳನ್ನು ಇಟ್ಟಂಥ ಸಂದರ್ಭದಲ್ಲಿ ನಾವು ಇವತ್ತು ಹಿಂದೂ ಸಮಾಜಕ್ಕೆ ತುಂಬ ನೋವಾಗಿದೆ. ಡಬ್ಬಿಯಲ್ಲಿ ಬೇಡವಾದ ವಸ್ತುಗಳನ್ನು ಹಾಕುವುದರ ಮೂಲಕ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡುವಂತಹ ಕೆಲಸ ಕಾರ್ಯಗಳು ಆಗ್ತಾಯಿದೆ. ನೈಜ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಅಂತ ನಾವು ಎಲ್ಲ ಸಮಸ್ತ ಹಿಂದೂ ಪರವಾಗಿ ಮತ್ತು ಈ ಕ್ಷೇತ್ರದ ಪರವಾಗಿ ನಾವು ವಿನಂತಿಸಿಕೊಳ್ತಿದ್ದೇವೆ. ತಪ್ಪಿತಸ್ಥರನ್ನ ಶೀಘ್ರ ಬಂಧಿಸುವಂತೆ ಇಲಾಖೆಗೆ ಸೂಚನೆ. ಸ್ಥಳೀಯ ಶಾಸಕ ವೇದವ್ಯಾಸ್ ಕಾಮತ್ ಘಟನೆಯನ್ನ ಖಂಡಿಸಿದ್ದು, ಕಿಡಿಗೇಡಿಗಳನ್ನ ಬಂಧಿಸಿ ಕಠಿಣ ಕ್ರಮ ಜರುಗಿಸಲು ಪೊಲೀಸ್ ಇಲಾಖೆಗೆ ಸೂಚಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿ, ಧಾರ್ಮಿಕ ಕೇಂದ್ರಗಳನ್ನ ಅಪವಿತ್ರಗೊಳಿಸುವ ಯಾರೇ ಆದರೂ ಕಠಿಣ ಕ್ರಮವನ್ನು ಜರುಗಿಸಲಾಗುತ್ತೆ. ಶಾಂತಿಯುತವಾಗಿರುವ ಕರಾವಳಿಯನ್ನ ಇಂತಹ ಕೃತ್ಯಗಳ ಮೂಲಕ ಕೋಮು ಗಲಭೆಗೆ ಪ್ರಚೋದಿಸುವ ಶಕ್ತಿಗಳನ್ನ ಹೆಡೆಮುರಿ ಕಟ್ಟಲು ಪೊಲೀಸ್ ಇಲಾಖೆಗೆ ಸೂಚನೆಯನ್ನು ನೀಡಿದ್ದೇನೆ. ಪ್ರಶಾಂತವಾಗಿರುವ ಕರಾವಳಿಯಲ್ಲಿ ಕೋಮು ಗಲಭೆ ಎಬ್ಬಿಸಲು ಪ್ರಯತ್ನಿಸಿದರೆ ಅದನ್ನ ಕಂಡೂ ಸುಮ್ಮನೆ ಇರಲಾಗದು. ಕಳೆದ 4 ವರ್ಷಗಳಲ್ಲಿ ಕೋಮು ಗಲಭೆಗಳು ನಡೆದಿಲ್ಲ, ಮುಂದೆಯೂ ಕೂಡ ಅದಕ್ಕೆ ಆಸ್ಪದ ನೀಡೋದಿಲ್ಲ ಅಂತ ಹೇಳಿದ್ದಾರೆ. ವಿಶೇಷವಾಗಿ ನಂದಿಗುಡ್ಡೆ ಅಂತ ಹೇಳಿದರೆ ಹಿಂದೂಗಳ ರುದ್ರಭೂಮಿ ಇರುವಂಥ ಒಂದು ಪ್ರದೇಶ. ರುದ್ರಭೂಮಿ ಹೇಳಿದರೆ ಅದು ಹಲವಾರು ವರ್ಷಗಳಿಂದ ಇದ್ದಂಥ ರುದ್ರಭೂಮಿ. ಸಾಧಾರಣ ಒಂದು 18 ಗ್ರಾಮಗಳಿಗೆ ಸಂಬಂಧಪಟ್ಟಂಥ ಬಹಳ ವಿಶಾಲವಾದ ರುದ್ರಭೂಮಿ. ಅದರ ಪ್ರಯುಕ್ತ ಇನ್ನೊಂದು ರುದ್ರಭೂಮಿ ನಂದಿಗುಡ್ಡೆ. ಈ ಹೆಸರು ಸಾಮಾನ್ಯವಾಗಿ ಹಲವಾರು ವರ್ಷಗಳಿಂದ ಚಾಲ್ತಿಯಲ್ಲಿರುವಂಥ ಅತ್ಯಂತ ಪ್ರಸಿದ್ಧವಾದಂಥ ಹೆಸರು. ನಂದಿಗುಡ್ಡೆ ರುದ್ರಭೂಮಿಯ ಪಕ್ಕದಲ್ಲಿರುವಂಥ ಒಂದು ಸ್ವಾಮಿ ಕೊರಗಜ್ಜನ ಗುಡಿ. ಎಲ್ಲ ಜಾತಿ ಧರ್ಮದವರು ಎಲ್ಲರೂ ಬಂದು ಕೈ ಮುಗಿದುಕೊಂಡು ಆ ಸ್ವಾಮಿ ಹತ್ರ ಪ್ರಸಾದ ತಗೊಂಡು ತಮ್ಮ ಹರಕೆಯನ್ನು ಪೂರೈಸಿಕೊಂಡು ತಮ್ಮ ಇಷ್ಟಗಳನ್ನು ಸಫಲಗೊಳಿಸಿದಂಥ ಒಂದು ಪುಣ್ಯಕ್ಷೇತ್ರ. ಇಂಥ ಕ್ಷೇತ್ರದಲ್ಲಿ ಕೂಡ ಮತಾಂಧರಿಂದ, ನಾನು ನೇರವಾಗಿ ಹೇಳ್ತಾ ಇದ್ದೇನೆ, ಮತಾಂಧರು, ಸಮಾಜ ದ್ರೋಹಿಗಳು, ಈ ದೇಶದ್ರೋಹಿಗಳು ಹಿಂದೂ ಸಮಾಜದ ಮೇಲೆ ಅವ್ಯಾತವಾಗಿ ದಾಳಿ ಮಾಡ್ತಾ ಬಂದಿದ್ದಾರೆ, ಅನ್ಯಾಯವನ್ನು ಮಾಡ್ತಾ ಬಂದಿದ್ದಾರೆ, ಅನಾಚಾರಗಳನ್ನು ಮಾಡ್ತಾ ಬಂದಿದ್ದಾರೆ. 11 ಗಂಟೆ ಹೊತ್ತಿಗೆ ಒಬ್ಬ ವ್ಯಕ್ತಿ ಏಕಾಏಕಿ ಬಂದು ಏತಕ್ಕೋಸ್ಕರ ಮಾಡಬೇಕು, ಏನೋ ಒಂದು ಬೇಡದ ವಸ್ತುಗಳನ್ನು ನಮ್ಮ ದೇವರ ಮೇಲೆ ಹಾಕೋದು, ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸುವಂಥ ಕಾಣಿಕೆ ಡಬ್ಬಿಯಲ್ಲಿ ಏನಾದರೂ ಒಂದು ಬೇಡದ ವಸ್ತುಗಳನ್ನು ಹಾಕೋದು, ಇದೆಲ್ಲ ಯಾತಕ್ಕೋಸ್ಕರ ಬೇಕು? ಯಾತಕ ಹಿಂದೂ ಜಾಗರಣ ವೇದಿಕೆ ನೇರವಾಗಿ ಪ್ರಶ್ನೆ ಮಾಡ್ತಾ ಇದೆ. ಪೊಲೀಸ್ ಇಲಾಖೆಯ ಮೇಲೆ ಹಿಂದೂ ಜಾಗರಣ ವೇದಿಕೆ ಸಂಪೂರ್ಣವಾದ ಭರವಸೆ ಇದೆ. ಕಮಿಷನರು ಇಂದಿನ ನಡೆದ ಘಟನೆಯಲ್ಲಿ ಕೂಡ ನೈಜ ಆರೋಪಿಗಳನ್ನು ಬಂಧನ ಮಾಡ್ತಾಯಿದ್ರು, ವಾಗ್ದಾನವನ್ನು ಕೊಟ್ಟಿದ್ದರು. ಯಾರೋ ಒಬ್ಬರನ್ನು ಬಂಧಿಸಿದ ಕೂಡ ಅವನಿಗೆ ಮಾನಸಿಕ ಅಸ್ವಸ್ಥತೆಯಿಂದ ಪಟ್ಟ ಕಟ್ತಾ ಇದ್ದಾರೆ. ಇದೆಲ್ಲ ಆಗ್ತಾ ಇರುವಂಥ ಒಂದು ಕೆಲಸ. ಆದರೂ ಕೂಡ ನಾವು ಹಿಂದೂ ಜಾಗರಣ ವೇದಿಕೆ ಹಿಂದೂಗಳ ರಕ್ಷಣೆ, ಹಿಂದೂಗಳ ಸುರಕ್ಷತೆ ಬಗ್ಗೆ ಯಾವತ್ತೂ ಕಟಿಬದ್ಧವಾಗಿರುತ್ತದೆ. ಅದಕ್ಕೆ ಯಾವುದೇ ತಕ್ಕವಾದ ಹೋರಾಟವನ್ನು ಮಾಡಲಿಕ್ಕೆ ತಯಾರಾಗಿರುತ್ತದೆ. ಹಿಂದೂ ಸಮಾಜವನ್ನು ಸೇರಿಸಿಕೊಂಡು, ಹಿಂದೂ ಕಾರ್ಯಕರ್ತರು, ಹಿಂದೂ ಸಮಾಜದ ಎಲ್ಲ ಸಮಾಜ ಬಾಂಧವರನ್ನು ಸೇರಿಸಿಕೊಂಡು ನಮ್ಮ ಪವಿತ್ರವಾದ ದಕ್ಷಿಣ ಕನ್ನಡೆಯಲ್ಲಿ ನಾವು ಆರಾಧಿಸಿಕೊಂಡು ಬಂದಂಥ ಸ್ವಾಮಿ ಕೊರಗಜ್ಜ ಇಷ್ಟಾರ್ಥವನ್ನು ತಕ್ಷಣಕ್ಕೆ ಸಿದ್ಧಿ ಮಾಡಿಕೊಡುವಂಥ ನಮ್ಮ ಅಜ್ಜ, ಈ ಅಜ್ಜನ ಪವಿತ್ರವಾದ ಕ್ಷೇತ್ರವನ್ನು ಅಪವಿತ್ರ ಮಾಡುವಂಥ ಆ ದುಷ್ಕರ್ಮಿಗಳು ಆದಷ್ಟು ಬೇಗ ಬಂಧನವಾಗಬೇಕು. ಅವರಿಗೆ ತಕ್ಕ ಶಾಸ್ತ್ರಿ ಆ ದೇವರುಗಳು ಕೊಡಬೇಕಂತ
ಕೊರಗಜ್ಜನೆ ಅಂತ ಎಂಕ್ಲು ಹಗೇಲು ಪೂರ ಕೊರಿಯ ಹಗೇಲು ಪೂರ ಕೊರ್ದಿತ್ತ ಎಂಗೊಳ್ಡು 2 ತಿಂಗಳು ಬರ ಹಗೇಲು ಕೊರ್ಪನೆ ಪನ್ನೆ ಎಂಕ್ಲ ಹೂ ಕೆಲಸ ಹೋಗ್ಲಾರೆ ನೆಂತನೆ ಎಂಕ್ಲೇನು ಕೈ ಬಿಡ್ತಿಜ್ಜೇರು ಅಂಚಾದು ಅವು ಏರಾಯನಕ್ಲು ಅನ್ಯ ಮಂತೇರು ಅಕ್ಲೆ ಏತ ಪ್ರತಿಫಲ ತಿಕ್ಕೊಂಡೆ ಏರಾಯನೆ ಮಂತೇಡ ಏರಾಣಲ ಅನ್ಯಾಯ ಮಂತೇರಡ ಐತ ಪ್ರತಿಫಲ ಹಾಕು ತಿನ್ಪೇರೆ ಖಂಡಿತ ಅವು ತೋಜಿದು ಬರ್ಪುಂಡೆ ಏತುಲೆ ಕೊರಗಜ್ಜನ ಏರ್ಲಂದು ಮಂತು ದಿನಕ್ಲು ಇಜ್ಜತಿ ಕೊರಗಜ್ಜನೆಲ್ಲ ಕಲ್ಲುಟಿ ಅಪ್ಪೆನಲ್ಲ ಅದೇ ಇದು ಸದ್ಯ ಮತ್ತೆ ಇಂತಹ ಒಂದು ವಿಕೃತ ಮನಸ್ಥಿತಿಯ ಒಂದು ಕಿಡಿಗೇಡಿಗಳ ಪ್ರದರ್ಶನ ಕೃತ್ಯ ಮತ್ತೆ ನಮ್ಮ ಮಂಗಳೂರಿನಲ್ಲಿ ಯಾಕೆ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳ ನಡುವೆ, ಯಾಕೆ ಊರುಗಳನ್ನು ಮಟ್ಟ ಹಾಕಲು ಆಗ್ತಾ ಇಲ್ಲ ಅನ್ನುವಂತಹ ವಿಪರ್ಯಾಸದ ಪ್ರಶ್ನೆಗಳ ನಡುವೆ ಇನ್ನೊಂದು ಕಡೆ ಈ ಒಂದು ಪ್ರಕರಣ ನಡೆದಾಗ ಪ್ರತಿ ಬಾರಿ ನಾವು ಕೇಳ್ತಾ ಇರುವಂತದ್ದು, ಈ ಹಿಂದಿನಲ್ಲೂ ಕೂಡ ಅನೇಕ ಇಂತಹ ಪ್ರಕರಣಗಳು ಮತ್ತೆ ಮರುಕಳಿಸಿದಾಗ ಅಲ್ಲಿ ಯಾವುದೇ ರೀತಿಯ CCTV ಫುಟೇಜ್ಗಳು ಇರಲಿಲ್ಲ, ಜೊತೆಗೆ ಯಾವುದೇ ರೀತಿಯ ಇಂತಹ ಕಳ್ಳರನ್ನ ಅಥವಾ ಇಂತಹ ಕದೀಮರನ್ನ ಇಂತಹ ಕಿಡಿಗೇಡಿಗಳನ್ನ ಪತ್ತೆ ಹಚ್ಚುವಂತಹ ಯಾವುದೇ ಸಾಧನಗಳು ಅಲ್ಲಿ ಇರಲಿಲ್ಲ. ಯಾಕಂದ್ರೆ CCTV ಕ್ಯಾಮೆರಾಗಳು ಇರಲಿಲ್ಲ ಅನ್ನೋ ವಿಚಾರಗಳ ಬಗ್ಗೆ ನಾವು ಮಾತನಾಡಿದಾಗ ಈ ಒಂದು ವಿಚಾರಕ್ಕೆ ನಾವು ಹೋಲಿಕೆ ಮಾಡಿದಾಗ ಈ ನಂದಿಗುಡ್ಡೆಯಲ್ಲಿ ಮಾರ್ನಮಿಕಟ್ಟೆಯಲ್ಲಿ ನಡೆದಿರುವಂತಹ ಈ ಒಂದು ವಿಕೃತಿ ಪ್ರದರ್ಶನ ಏನಿದೆ ಇದು CCTVಯಲ್ಲಿ ಸೆರೆಯಾಗಿದೆ. ಸೈಕಲ್ನಲ್ಲಿ ಇಬ್ಬರು ಕಿಡಿಗೇಡಿಗಳು ಬರ್ತಾರೆ, ಅವರು ಮಾಡಿದಂತಹ ದುಷ್ಕೃತ್ಯ ಏನಿದೆ CCTVಯಲ್ಲಿ ಸೆರೆಯಾಗಿದೆ. ಅದರ ಬಗ್ಗೆಯೂ ಕೂಡ ತಮ್ಮ ಮುಂದೆ ಮಾಹಿತಿಯನ್ನು ಕೊಡ್ತೇನೆ. ತದನಂತರ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತೇನೆ, ನೋಡ್ಕೊಂಬನ್ನಿ. ಇದು ತಾವು ಗಮನಿಸ್ತಾ ಇರುವಂತದ್ದು ನಗರದ ಮಾರ್ನಮಿಕಟ್ಟೆಯ ಬಳಿ ಇರುವಂತಹ ಕೊರಗಜ್ಜನ ಕಟ್ಟೆಯ ಕಲ್ಲಿನ ಮೇಲೆ ಉಪಯೋಗಿಸಿದಂತಹ ಕಾಂಡಮ್ ಹಾಕಿ ದುಷ್ಕೃತ್ಯವನ್ನ ಮೆರೆದಿರುವಂತಹ ಕಿಡಿಗೇಡಿಗಳು ತಾವು ಗಮನಿಸ್ತಾ ಇದ್ದೀರಾ. ಇಬ್ಬರು ಸೈಕಲ್ ನಲ್ಲಿ ಬರ್ತಾರೆ, ಇಬ್ಬರು ಸೈಕಲ್ ನಲ್ಲಿ ಬಂದಂತಹ ಕಿಡಿಗೇಡಿಗಳು ಇಂದು ದುಷ್ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ತಾವು ಗಮನಿಸ್ತೀರಾ. ಸೈಕಲ್ ನಲ್ಲಿ ಬಂದಿರುವಂತಹ ಇಬ್ಬರು ಯುವಕರೇನಿದ್ದಾರೆ ಅವರು ಈ ಒಂದು ದುಷ್ಕೃತ್ಯವನ್ನ ವಿಕೃತ ಮನಸ್ಸಿನ ಯುವಕರು. ಹಾಗಾಗಿ ಕೊರಗಜ್ಜನ ಕಟ್ಟೆ ಮೇಲೆ ಒಂದು ಧರ್ಮ ಅಂತ ಅಲ್ಲ, ಎಲ್ಲ ಧರ್ಮದವರು ಕೂಡ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಅತ್ಯಂತ ಪ್ರಾಮಾಣಿಕತೆಯಿಂದ ನಂಬುವಂತಹ ಕಲಿಯುಗದ ಕಾರಣಿಕ ಅಂತ ಹೇಳಿದ್ರೆ ಕೊರಗಜ್ಜ ಸ್ವಾಮಿ ಅನ್ನುವಂತಹ ಒಂದು ನಂಬಿಕೆ. ಆ ಕೊರಗಜ್ಜನ ಕಟ್ಟೆಯ ಕಲ್ಲಿನ ಮೇಲೆ ಇವರುಗಳು ಬಳಸಿದಂತಹ ಕಾಂಡಮ್ಗಳನ್ನು ಇಟ್ಟು ವಿಕೃತಿಯನ್ನು ಮೆರೀತಾರೆ. ಇದು ಆ ಕಿಡಿಗೇಡಿಗಳು ಸೈಕಲ್ನಲ್ಲಿ ಇಬ್ಬರು ಬಂದಿರುವಂತಹ ಕಿಡಿಗೇಡಿಗಳು ಈ ಒಂದು ದುಷ್ಕೃತ್ಯವನ್ನು ಎಸಗಿರುವಂಥದ್ದು. ಇದು CCTVಯಲ್ಲಿ ಸೆರೆಯಾಗಿರುವಂತಹ ದೃಶ್ಯವಳಿ. ಇಷ್ಟರ ತನಕ ಈ ದೈವ ದೇವಸ್ಥಾನಗಳ ಮೇಲೆ ಇಂತಹ ಅಪಚಾರಗಳನ್ನು ಕಿಡಿಗೇಡಿಗಳು ಎಸಗ್ತಾರೆ. ಆದರೆ
CCTVಗಳು ಇದನ್ನ ರೆಕಾರ್ಡ್ ಮಾಡಿರುವಂಥದ್ದು ಬಹಳಷ್ಟು ಕಡಿಮೆ. ಯಾಕಂದ್ರೆ ಕೇಳಿದಾಗ ಪ್ರತಿಯೊಬ್ಬರು ಕೂಡ ಹೇಳುವಂಥದ್ದು ಈ ಹಿಂದೆಂದು ಕೂಡ ನಾಗಬನಗಳಿಗೆ ಇಂತಹ ಪ್ರಕರಣಗಳು ನಡೆದಾಗ ನಾಗಬನಗಳ ಹತ್ತಿರ ಸುತ್ತಮುತ್ತ ಯಾವುದೇ ರೀತಿಯ CCTV ಇರಲ್ಲ, ಹಾಗಾಗಿ ಆರೋಪಿಗಳ ಬಂಧನವಾಗಿಲ್ಲ, ಆಗಲ್ಲ, ಕಷ್ಟ ಅನ್ನುವಂತಹ ವಿಚಾರಗಳ ನಡುವೆ ಈ ಒಂದು ಪ್ರಕರಣದಲ್ಲಿ CCTVಯಲ್ಲಿ ಆ ಆರೋಪಿಗಳ ಆ ಕಿಡಿಗೇಡಿಗಳ ವಿಕೃತಿ ಪ್ರದರ್ಶನ ಆಗಿದೆ. ಯಾವ ರೀತಿ ಪೊಲೀಸ್ ಇಲಾಖೆ ಕೈಗೊಳ್ಳುತ್ತೆ ಈ ಒಂದು ವಿಚಾರದ ಮೇಲೆ ಕ್ರಮಗಳನ್ನ, ತದನಂತರ ಎಷ್ಟು ಫಾಸ್ಟ್ ಆಗಿ ಕೆಲಸವನ್ನ ನಿರ್ವಹಿಸುತ್ತೆ ಅನ್ನುವಂಥದ್ದು ಇನ್ನು ಮುಂದಕ್ಕೆ ಕಾದು ನೋಡಬೇಕಾಗಿದೆ. ಎಸ್, ಇದು ಸಿಸಿಟಿವಿ ಫುಟೇಜ್ಗಳಲ್ಲಿ ಈ ಒಂದು ಕಿಡಿಗೇಡಿಗಳ ವಿಕೃತಿ ಪ್ರದರ್ಶನ ಆಗಿದೆ, ಕ್ಯಾಪ್ಚರ್ ಆಗಿದೆ. ವಾಟ್ ನೆಕ್ಸ್ಟ್ ಅಂತ ಬಂದಾಗ ಈ ಹಿಂದಿನ ವಿಚಾರಗಳಲ್ಲಿ ನಮಗೆ ಸಿಕ್ಕಿರುವಂತಹ ಉತ್ತರ ಅಂತ ಬಂದಾಗ ಯಾವುದೇ ರೀತಿಯ ಆರೋಪಿಗಳ ಚಿತ್ರಣ ನಮಗೆ ಸಿಗ್ಲಿಲ್ಲ, ಆದರೆ ಇದರಲ್ಲಿ CCTV ರೆಕಾರ್ಡ್ ಆಗಿದೆ. ಇನ್ನು ಮುಂದಕ್ಕೆ ಪೊಲೀಸ್ ಇಲಾಖೆ ಯಾವ ರೀತಿಯ ಶೀಘ್ರವಾಗಿ ಕ್ರಮಗಳನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ ನಾವು ನೋಡಬೇಕಾಗುತ್ತೆ. ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ನೇರವಾಗಿ ಶಾಸಕರು ವೇದವ್ಯಾಸ್ ಕಾಮತ್ ಅವರ ಜೊತೆ ನಾನು ಮಾತನಾಡಬೇಕು. ಯಾಕಂದ್ರೆ ಈ ಒಂದು ವಿಚಾರ ನಡೆದಾಗ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ವೇದವ್ಯಾಸ್ ಕಾಮತ್ ಅವರು ನೇರವಾಗಿ ಪೊಲೀಸ್ ಇಲಾಖೆಗೆ ನಾನು ನೇರವಾಗಿ ಈ ಒಂದು ವಿಚಾರದ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ವಿಚಾರದಲ್ಲಿ ನಾನು ಮಾತನಾಡ್ತೇನೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ತದನಂತರ ಪದೇ ಪದೇ ಮಂಗಳೂರು ನಗರಗಳಲ್ಲಿ ಇಂತಹ ಪ್ರಕರಣಗಳು ಮರುಕಳಿಸ್ತಾ ಇದೆ. ಈ ಹಿಂದೆ ನಾಗನಾಭನದ ವಿಚಾರವಾಗಿ ನಾವು ಮಾತನಾಡಿದಾಗ ಅದು ಕೋಡಿಕಲ್ ವ್ಯಾಪ್ತಿಗೆ, ಅಂದ್ರೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಶಾಸಕ ಭರತ್ ಶೆಟ್ಟಿ ಅವರ ಕ್ಷೇತ್ರಕ್ಕೆ ಸೇರಿದಂತಹ ಅನೇಕ ಪ್ರಕರಣಗಳು, ಪದೇ ಪದೇ ಮರುಕಳಿಸಿದಂತಹ ನಾಗಬಿಂಬನ ಹಾನಿ ಪ್ರಕರಣ ಸೇರಿದಂತೆ ಈ ಒಂದು ಪ್ರಕರಣ ಏನಿದೆ ಮಂಗಳೂರು ನಗರ ಪ್ರದೇಶಗಳಲ್ಲಿ, ಯಾಕಂದ್ರೆ ಈ ದೈವ ದೇವಸ್ಥಾನಗಳಿಗೆ ಎಲ್ಲಿ ಹಾನಿಯಾಗುತ್ತೆ ಇದೆಲ್ಲವೂ ಕೂಡ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ವೇದವ್ಯಾಸ್ ಕಾಮತ್ ಅವರ ಕ್ಷೇತ್ರಕ್ಕೆ ಸೇರಿದವು. ಯಾಕೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಮಾತಾಡಬೇಕು, ಏನು ಕ್ರಮಗಳನ್ನ ತೆಗೆದುಕೊಳ್ತಾರೆ ಅಂಡ್ ಯಾವ ರೀತಿ ಪೊಲೀಸರು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಶಾಸಕರ ಜೊತೆ ನೇರವಾಗಿ ನಾನು ಮಾತನಾಡಬೇಕು. ಜೊತೆಗೆ ಇದರ ಬಗ್ಗೆ ಕಂಪ್ಲೀಟ್ ಆಗಿರೋ ಡೀಟೇಲ್ಸ್ ಒನ್ಸ್ ಅಗೇನ್ ಬರ್ತಾ ಇದೆ, ನೋಡ್ಕೊಂಡ್ ಬನ್ನಿ. ಎಸಿದು ಮಂಗಳೂರಿನಲ್ಲಿ ಮತ್ತೆ ಕೊರಗಜ್ಜನ ಕಟ್ಟೆಗೆ ಕಾಂಡಮ್ ಹಾಕಿ ವಿಕೃತಿ ಮಾಡಲಾಗಿದೆ, ವಿಕೃತಿ ಮೆರೆಯಲಾಗಿದೆ. ಈ ಬಗ್ಗೆ ನಾನು ನೇರವಾಗಿ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ವೇದವ್ಯಾಸ್ ಕಾಮತ್ ಅವ್ರ ಜೊತೆ ಮಾತನಾಡಬೇಕು. ಯಾಕಂದ್ರೆ ಈಗಾಗಲೇ ಶಾಸಕರು ಈ ಘಟನೆ ಖಂಡಿಸಿದ್ದಾರೆ, ಕಿಡಿಗೇಡಿಗಳನ್ನ ಬಂಧಿಸಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ಸೂಚನೆಯನ್ನು ನೀಡಿದ್ದಾರೆ. ಜೊತೆಗೆ ಈ ಒಂದು ವಿಚಾರಗಳು ನಾನು ಆಗ್ಲೇ ಹೇಳಿದಾಗೆ ನಾಗಬಿಂಬ ಹಾನಿ ಪ್ರಕರಣ, ನಾಗಬನ ಧ್ವಂಸ ಪ್ರಕರಣ ಏನಿದೆ ಇದೆಲ್ಲವೂ ಕೂಡ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದವು. ಅಂದ್ರೆ ಶಾಸಕ ಭರತ್ ಶೆಟ್ಟಿ ಅವರ ಕ್ಷೇತ್ರಕ್ಕೆ ಸೇರಿದ ಪ್ರಕರಣಗಳಾದ್ರೆ ಈ ಒಂದು ಪ್ರಕರಣಗಳನ್ನು ನಾವು ಗಮನಿಸಿದಾಗ ಇದೆಲ್ಲವೂ ಕೂಡ ಮಂಗಳೂರು ನಗರಗಳಲ್ಲಿ ನಡೀತಾ ಇರುವಂತದ್ದು. ದೈವ ದೇವಸ್ಥಾನಗಳ ಮೇಲೆ ಕಿಡಿಗೇಡಿಗಳು ಈ ರೀತಿಯ ದುಷ್ಕೃತ್ಯ ಎಸಗುವಂಥದ್ದು ಮಂಗಳೂರು ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರುವಂಥದ್ದು. ಹಾಗಾಗಿ ನೇರವಾಗಿ ನಾನು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ವೇದವ್ಯಾಸ್ ಕಾಮತ್ ಅವ್ರ ಜೊತೆ ಮಾತನಾಡಬೇಕು. ನನ್ನ ಟೆಕ್ನಿಕಲ್ ಟೀಮ್ ದಯಮಾಡಿ ಅವರಿಗೆ ಕನೆಕ್ಟ್ ಮಾಡಿ. ತದನಂತರ ಇದೀಗ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಮುಖಂಡರಾಗಿರುವಂತಹ ಪ್ರದೀಪ್ ಸರಿಪಳ್ಳ ಅವರಿದ್ದಾರೆ. ಸರಿಪಳ್ಳ ಅವರೇ ನಮಸ್ತೆ. ನಮಸ್ತೆ. ಒನ್ಸ್ ಅಗೇನ್ ಮತ್ತೊಮ್ಮೆ ಇಂತಹ ಪ್ರಕರಣಗಳು ಮತ್ತೆ ಮರುಕಳಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ಆರೋಪಿಗಳನ್ನ ಬಂಧನ ಆಗಿದೆ ಅಂತ ಬಂದಾಗ ತಾವುಗಳು ಹಿಂದಿನಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದೀರಾ, ಇಲ್ಲ ಅವ್ರ ನೈಜ ಆರೋಪಿಗಳಲ್ಲ ಅನ್ನುವಂಥದ್ದು. ಆದ್ರೆ ಒನ್ಸ್ ಅಗೇನ್ ಬರುವಂತಹ ಪ್ರಶ್ನೆ, ಯಾಕೆ ಈ ಪ್ರಕರಣಗಳು ಮತ್ತೆ ಮರುಕಳಿಸ್ತಾ ಇದೆ ಅನ್ನುವಂಥದ್ದು. ಎಸ್ ಸರ್, ಏನ್ ಹೇಳ್ತೀರಾ? ಫಸ್ಟ್ ಮರುಕಳಿಸ್ಲಿಕ್ಕೆ ಕಾರಣ ಇದು ಪೊಲೀಸ್ ವೈಫಲ್ಯ ಅಂತ ಹೇಳ್ಬೋದು. ನೇರವಾಗಿ ನಾನು ಆರೋಪ ಮಾಡ್ತಾ ಇದ್ದೇನೆ. ಓಕೆ, ಯಾಕಂತ ಹೇಳಿದ್ರೆ ಮುಂದುವರಿದ ಭಾಗ ಅಂತ ನಾವು ಅಷ್ಟು ಹೇಳ್ತಾ ಇದ್ದೇವೆ. ಭಜನಾ ಮಂದಿರಗಳನ್ನ ಅಪವಿತ್ರಗೊಳಿಸಿದ್ರು,
ಆಮೇಲೆ ಇದು ನಮ್ಮ ದೇವಸ್ಥಾನ ಡಬ್ಬಿಗಳಲ್ಲಿ ಕಾಂಡಮ್ಗಳನ್ನು ಹಾಕಿ ಬೇಡದ ವಸ್ತುಗಳನ್ನು ಹಾಕಿ ಎಲ್ಲ ಅಪವಿತ್ರಗೊಳಿಸುವ ಕೆಲಸಗಳು ನಡೆದವು. ಮುಂದುವರಿದ ಭಾಗ ನಾಗನ ಕಟ್ಟೆಯನ್ನು ಧ್ವಂಸ ಮಾಡೋದು, ಅಲ್ಲಿನ ಕಲ್ಲುಗಳನ್ನು ಬಿಸಾಕೋದು ಅಂತ ಕೆಲಸಗಳು ನಡೆದವು. ಮುಂದುವರಿತಾ ಇದೆ. ಇವಾಗ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಏನೋ ದೇವರ ವಿಗ್ರಹ, ನಾವು ಪೂಜೆ ಮಾಡುವಂತಹ ಕೊರಗಜ್ಜನ ಕಟ್ಟೆಯ ಒಳಗೆ ಕಲ್ಲಿದೆ, ಅದು ನಾವು ಕೊರಗಜ್ಜ ಅಂತ ಏನಂತ ನಂಬ್ತೇವೆ, ಅದರ ಮೇಲೆ ಉಪಯೋಗ ಮಾಡಿದಂತಹ ಕಾಂಡಮ್ ಅನ್ನು ಹಾಕಿ ಅದನ್ನ ಪವಿತ್ರಗೊಳಿಸಿ ನಮ್ಮನ್ನ ಹಿಂದೂಗಳನ್ನ ಕೆಣಕುವಂತಹ, ಕೆರಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಿಜ ನಿಜ ನಿಜ. ಇದು ಯಾರೇ ಆಗಿರ್ಲಿ, ಯಾವನೇ ಆಗಿರ್ಲಿ, ಅದರ ಬಗ್ಗೆ ತಕ್ಷಣ ಪೊಲೀಸ್ ಇಲಾಖೆ ಬಂಧನ ಮಾಡಬೇಕು. ಅದನ್ನ ನೈಜ ಆರೋಪಿಯನ್ನ, ನಾನು ಹೇಳ್ತಾ ಇದ್ದೇನೆ, ನೈಜ ಆರೋಪಿಯನ್ನ ಬಂಧನ ಮಾಡಬೇಕು. ಓಕೆ ಓಕೆ ಓಕೆ. ಈಗ ನೈಜ ಆರೋಪಿಯನ್ನ ಬಂಧನ ಮಾಡಿದಾಗ ಮಾತ್ರ ನಾವು ಹೇಳ್ತಾ ಇದ್ದೇವೆ, ಇದರ ಹಿಂದೆ ಒಂದು ವ್ಯವಸ್ಥಿತವಾದ ಒಂದು ಜಾಲ ಕೆಲಸ ಮಾಡ್ತಾ ಇದೆ. ಆ ಜಾಲವನ್ನ ಭೇದಿಸ್ಲಿಕ್ಕೆ ಪೊಲೀಸ್ ಇದನ್ನು ವಿಫಲ ಆಗ್ತಾ ಇದೆ. ಇದು ನೇರ ವೈಫಲ್ಯದ ಕಾರಣದಿಂದಾಗಿ ಈ ರೀತಿಯ ಇದು ಕುಕೃತ್ಯಗಳು ಮರಕಳಿಸ್ತಾ ಇದೆ. ನಾನು ಪೊಲೀಸ್ ಕಮಿಷನರ್ ಅವ್ರ ಹತ್ರ ಪ್ರತಿ ಬಾರಿ ರಿಕ್ವೆಸ್ಟ್ ಮಾಡಿ ಸಾಕಾಗಿದೆ. ಪೊಲೀಸ್ ಕಮಿಷನರ್ ಅವರೇ, ನೀವು ನೋಡ್ತಾ ಇರಬಹುದು ಇದು ಕಾರ್ಯಕ್ರಮವನ್ನ. ಹಿಂದೂಗಳ ಭಾವನೆಯನ್ನ ಮತ್ತೆ ಧಾರ್ಮಿಕ ಭಾವನೆಯನ್ನ ಮತ್ತೆ ಕೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ತಕ್ಷಣವಾಗಿ ಇಂಥ ಆರೋಪಿಗಳನ್ನ ತಕ್ಷಣವಾಗಿ ಬಂಧನ ಮಾಡಬೇಕು, ಇದು ಆಗ್ರಹ ಮಾಡ್ತಾ ಇದ್ದಾರೆ. ಮನವಿಯಲ್ಲ ಕಮಿಷನರ್ ಅವರೇ, ಸಾಕು ನಮ್ಗೆ ಮತ್ತದೆಂಥದ್ದು ಬೇಡ. ಹಿಂದೂಗಳ ಧಾರ್ಮಿಕ ಏನಿದೆ ಭಾವನೆಗಳನ್ನ, ಧಾರ್ಮಿಕ ಕ್ಷೇತ್ರಗಳನ್ನ ಏನೋ ಅಪವಿತ್ರ ಮಾಡ್ತಾ ಇದ್ದಾರೆ, ಅದನ್ನ ತಡೆಯುವಂತ ಕೆಲಸವನ್ನ ಮಾಡಿ ಅಂತ ನಿಮ್ಮಲ್ಲಿ ಆಗ್ರಹವನ್ನ ಮಾಡ್ತಾ ಇದ್ದೇನೆ ಈ ಕಾರ್ಯಕ್ರಮದ ಮೂಲಕ. ಓಕೆ ಪ್ರದೀಪ್ ಅವರೇ, ಈಗ ಪದೇ ಇಂತಹ ಪ್ರಕರಣಗಳು ಮರುಕಳಿಸಿದಾಗ, ಈ ಹಿಂದೆ ನಾವು ಗಮನಿಸಿರುವಂತದ್ದು ನಾಗಬನದ ವಿಚಾರವಾಗಿ ಆರೋಪಿಗಳನ್ನ ಹಿಡಿದಿದ್ದಾರೆ, ಆದ್ರೆ ತಾವುಗಳು ಹೇಳ್ತಾ ಇದ್ರೆ ಅವರುಗಳು ನಾವು ಅವಾಗ್ಲೇ ಹೇಳಿದ್ವಿ, ನೈಜ ಆರೋಪಿಗಳ ಬಂಧನ ಆಗಿಲ್ಲ. ಇಲ್ಲಿ ಸರ್ವಧರ್ಮ ಸಮ್ಮೇಳನ ಮಾಡಿದ್ದಾರೆ. ಆ ರೋಹಿತ್ನ ವಿಷಯದಲ್ಲಿ ಅದರ ಇಟ್ಕೊಂಡು ನಾವು ಹೇಳಿದ್ದೇವೆ, ರೋಹಿತಿನ ಮಾಡಿದ್ದಾರೆ, ಅದು ಆರೋಪಿ ಅಲ್ಲ, ಅವನಿಂದ ಸಾಧ್ಯ ಇಲ್ಲ ಅಂತ ಕಲ್ಲುಗಳನ್ನು ಎತ್ತಾಕ್ಲಿಕ್ಕೆ. ಅವನು ಕಳ್ಳತನ ಮಾಡ್ಬೇಕಿದ್ರೆ ಅವನು ಕಳ್ಳತನವನ್ನೇ ಮಾಡಿಲ್ಲ. ಅಲ್ಲಿ ಬರೇ ನಾಗನ ಕಲ್ಲನ್ನ ಹೊಡೆಯುವ ಕೆಲಸ ಅವನಿಂದ ಸಾಧ್ಯ ಆಗ್ಲಿಕ್ಕಿಲ್ಲ ಅದು. ಹಾಗಾಗಿ ಅಲ್ಲಿ ನೈಜ ಆರೋಪಿಗಳನ್ನ ಬಂಧನ ಮಾಡಿಲ್ಲ. ಇಲ್ಲಿ ಕೋಮು ಸಂಘರ್ಷ ಆಗುತ್ತೆ ಅನ್ನುವಂತ ಕಾರಣದಿಂದಾಗಿ ಅವರದ್ದು ಸರ್ವಧರ್ಮ ಸಮ್ಮೇಳನ ರೀತಿಯಲ್ಲಿ ಎಲ್ಲ ಆರೋಪಿಗಳನ್ನ ಕೊಟ್ಟು ಬಿಟ್ಟಿದ್ದಾರೆ. ಇದು ಖಂಡಿತವಾಗಿ ಹೌದು, ನಮ್ಮ ಆರೋಪ ಹೌದು. ನಿಜವಾದ ನೈಜ ಆರೋಪಿಯನ್ನ ಬಂಧನ ಮಾಡಿದ್ದೇ ಆಗಿದ್ದಲ್ಲಿ ಇಂತಹ ಕುಕೃತ್ಯಗಳು ತಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಹೇಗೆ ಸಾಧ್ಯ ಆಯ್ತು ಇದು? ನಾನು ಕಮಿಷನರಿಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ, ಹೇಗೆ ಸಾಧ್ಯ ಆಯ್ತು ಇದು? ಓಕೆ ಪ್ರದೀಪ್ ಸರಿಪೋಳ್ ಅವರೇ, ಹಾಗಾದ್ರೆ ಈ ಒಂದು ವಿಚಾರವನ್ನ ನಾವು ಗಮನಿಸಿದಾಗ, ಈ ಕೊರಗಜ್ಜನ ಕಟ್ಟೆಯನ್ನ ಈ ರೀತಿ ಅಪಚಾರ ಮಾಡಿರುವಂತದ್ದು ಈ ಹಿಂದೆಯೂ ಕೂಡ ಮರುಕಳಿಸಿತ್ತು, ಹಾಗಿತ್ತು. ಆ ಸಂದರ್ಭ ತಾವುಗಳು ಪಾದಯಾತ್ರೆಯನ್ನ ಕೂಡ ಮಾಡಿದ್ವಿ, ಮೆರವಣಿಗೆಗಳನ್ನು ಕೂಡ ಮಾಡಿದ್ವಿ, ತುಂಬಾ ದೊಡ್ಡ ಮಟ್ಟದಲ್ಲಿ ಬೃಹತ್ ಆಗಿರುವಂತಹ ಪಾದಯಾತ್ರೆಗಳು. ತದನಂತರ ಒಂದು 2-3 ದಿನಗಳಲ್ಲಿ ಆರೋಪಿಗಳು ಸಿಕ್ಕಿದ್ದಾರೆ ಅನ್ನುವಂತಹ ವಿಚಾರ, ತದನಂತರ ಹರಿದಾಡಿರುವಂತಹ ಕೆಲವು ವಿಚಾರಗಳು. ಆದ್ರೆ ಅವ್ರಿಗೂ ನೈಜ ಆರೋಪಿಗಳು ಕೆಲಸ ಅಲ್ಲ, ಇದು ವ್ಯವಸ್ಥಿತ ತಂಡ ಜಾಲದ ಕೆಲಸ. ಇದು ಒಂದಿಬ್ರು ಸಿಕ್ಕಿ ಬಿದ್ದಿದ್ದಾರಲ್ಲ, ನಾವು ತಂಡವನ್ನ ಭೇದಿಸಿ ಎಲ್ಲರನ್ನ ಬಂಧನ ಮಾಡಬೇಕು ಅಂತ ಹೇಳ್ತಾ ಇದ್ದೇವೆ. ಓಕೆ ಪ್ರದೀಪ್ ಅವರೇ, ಅಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ ಅಂದ್ರೆ, ಆ ಒಂದು ಕ್ಷೇತ್ರಕ್ಕೆ ಬಂದು ತಪ್ಪು ಕಾಣಿಕೆಯನ್ನ ಹಾಕಿರುವಂತಹ ಯುವಕರು, ತದನಂತರ ಆಗಿರುವಂತಹ ಘಟನೆಗಳು, ಅವರೇ ನಿಜವಾಗಿರುವಂತಹ ಆರೋಪಿಗಳು ಅನ್ನುವಂಥದ್ದು ಈಗಾಗಲೇ ಪೊಲೀಸ್ ಇಲಾಖೆ ಹೇಳಿತ್ತು. ತದನಂತರ ಮುನ್ನೆತನ ನಾವು ಮಾತನಾಡಿದಾಗ ಬಿಜೆಪಿಯ ಮುಖಂಡರುಗಳು ಹೇಳಿದ್ರು, ಅಂದ್ರೆ ಈ ಕೊರಗಜ್ಜನ ಕಟ್ಟೆನ ಹಾನಿ ಮಾಡಿರುವಂತಹ ಕಿಡಿಗೇಡಿಗಳನ್ನ ಬಂಧಿಸಿದ್ದಾರೆ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಬಂಧನ ಆಗಿದೆಯಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ಪ್ರತಿ ಸರ್ತಿ ಹೇಳ್ತಾ ಇದ್ದಾರೆ, ಇದೊಂದು ವ್ಯವಸ್ಥಿತ ಜಾಲ ಕೆಲಸ ಮಾಡ್ತಾ ಇದೆ. ಇವಾಗ ಹೇಳ್ತಾರೆ ನೋಡಿ, ಇದನ್ನ ನಾಳೆ ಕಮಿಷನರ್ ಹೇಳ್ತಾರೆ, ಇಲ್ಲ ಇದು ಕೋಮು ಅಲ್ಲ, ಇದು ನಮ್ಗೆ ನಾಳೆ ಇದು ಡ್ರಗ್ಸ್ ವಿಷಯ ಬಂದಿದೆ, ಅದನ್ನ ಡೈವರ್ಷನ್ ಮಾಡ್ಲಿಕ್ಕೋಸ್ಕರವಾಗಿ ಈ ತರ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದು ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಕಮಿಷನರ್ ಅವರೇ. ಇದರಿಂದ ವ್ಯವಸ್ಥಿತವಾದ ಜಾಲ ತಂಡ ಕೆಲಸ ಮಾಡ್ತಾ ಇದೆ. ಇದು ಭಯೋತ್ಪಾದಕರ ಕೆಲಸನೇ ಇದು. ನಾವು ನೇರವಾಗಿ ಆರೋಪ ಮಾಡ್ತಾ ಇದ್ದೇವೆ. ತಕ್ಷಣ ಇದನ್ನ ಎಲ್ಲ ಆರೋಪಿಗಳನ್ನು ಬಂಧನ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ. ಓಕೆ ಅಂಡ್ ಪ್ರದೀಪ್ ಅವರೇ, ಈ ಒಂದು ಪ್ರಕರಣದಲ್ಲಿ ಇಟ್ಸ್ ವೆರಿ ಈಸಿ ಅನ್ನೋದು ಕಾಣ್ತದೆ. ಯಾಕಂದ್ರೆ ಸಿಸಿಟಿವಿಯಲ್ಲಿ ಆ ಒಂದು ಕೃತ್ಯ ಸರಿಯಾಗಿ ಆರೋಪಿಯನ್ನ ಕಾಣ್ತಾ ಇದ್ದಾರೆ. ಸೈಕಲ್ ಅಲ್ಲಿ ಬಂದದ್ದು ಇದೆ ಅಂತ ನಮಗೆ ಮಾಹಿತಿ ಬಂದಿದೆ. ಆಮೇಲೆ ಸೈಕಲ್ ಅಲ್ಲಿ ಬಂದು ತಡರಾತ್ರಿ 2 ಗಂಟೆ ಹೊತ್ತಿಗೆ ಬಂದು ಈ ಕುಕೃತ್ಯವನ್ನ ಮಾಡಿದಂತಹ ಮಾಹಿತಿ ಕೂಡ ಬಂದಿದೆ. ಸುಲಭದಲ್ಲಿ ಬಂಧನ ಮಾಡಬಹುದು. ಆಮೇಲೆ ಅವನನ್ನು ಹಿಡಿದು ಏನ್ ಜಾಲ ಇದೆ ಅದನ್ನ ಭೇದಿಸ್ಲಿಕ್ಕೆ ತುಂಬಾ ಸುಲಭ ಇದೆ. ಖಂಡಿತವಾಗಿ ಅವ್ರಿಗೆ ಮಾಡಬಹುದು. ಕಾದು ನೋಡುವ ಏನ್ ಮಾಡ್ತಾರೆ ಅಂತ. ಓಕೆ ಇಲ್ಲ ಪ್ರದೀಪ್ ಅವರೇ, ಕಾದು ನೋಡ್ಬೇಕು ಅಂತ ಬಂದಾಗ ಎಸ್ ವೆರಿ ಫಾಸ್ಟ್ ಆಗ್ಬೇಕು ಇಂತ ಪ್ರೊಸೆಸ್ಗಳು. ಯಾಕಂದ್ರೆ ಖಂಡಿತ ಆಗ್ಲೇಬೇಕು. ಅಷ್ಟೊಂದು ಸಮಯ ಕೊಡುವ, ನಾವು ಸಮಯ ಕೊಟ್ಟು ನೋಡುವ ಮುಂದಿನ ಏನಿದೆ ಅದರ ಬಗ್ಗೆ ತೀರ್ಮಾನವನ್ನ ವಿಶ್ವ ಹಿಂದೂ ಪರಿಷತ್ ಕೊಳ್ಳಿಕ್ಕಿದೆ.
ಇದನ್ನು ನಿಲ್ಲಿಸಲಿಕ್ಕೆ ಖಂಡಿತವಾಗಿ ಮುಂದಿನ ಹೆಜ್ಜೆ ಏನು ಹೋರಾಟದ ಹೆಜ್ಜೆಯನ್ನು ಖಂಡಿತವಾಗಿ ತಗೊಳ್ಳಿಕ್ಕಿದೆ. ಓಕೆ, ಜನಪ್ರತಿನಿಧಿಗಳು ಏನ್ ಹೇಳ್ತಾರೆ ಪ್ರದೀಪ್ ಸರಿಪಳದ, ಯಾಕಂದ್ರೆ ತಾವುಗಳು ಬೆಂಬಲಿಸುವಂತಹ ಪಕ್ಷ ಇರುವಂತದ್ದು ಈಗ, ಹಾಗಾಗಿ ನಾನು ಕೇಳ್ತಾ ಇರುವಂತಹ ಪ್ರಶ್ನೆ, ಜನರು ಕೇಳ್ತಾ ಇರುವಂತಹ ಪ್ರಶ್ನೆ, ಯಾಕೆ ಕಿಡಿಗೇಡಿಗಳನ್ನ ಪತ್ತೆ ಹಚ್ಚಲಾಗ್ತಾ ಇಲ್ಲ, ಯಾಕೆ ಇದನ್ನ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಪೊಲೀಸ್ ಇಲಾಖೆ ಅನ್ನುವಂಥದ್ದು, ಏನ್ ಹೇಳ್ತೀರಾ? ತಮ್ಮ ಕ್ರಮಗಳು ಏನು? ತಾವುಗಳು ಎಷ್ಟು ಖಂಡಿತವಾಗಿ ರಾಜಕೀಯ ನೋಡಿ, ಇವಾಗ ಧಾರ್ಮಿಕ ವಿಷಯ ಬಂದಾಗ ನಾವು ಎಷ್ಟೋ ಬಾರಿ ನಾವೇ ಬೆಂಬಲಿಸುವ ಪಕ್ಷವನ್ನ ಕೂಡ ನಾವು ವಿರೋಧ ಮಾಡಿದ್ದೀವಿ. ಖಂಡಿತವಾಗಿ ಅದು ನಿಮ್ಮದೇ ಚಾನೆಲ್ ನಲ್ಲಿ ಕೂತು ನಾನು ವಿರೋಧ ಮಾಡಿದ್ದೇ ಇದೆ. ಧಾರ್ಮಿಕ ವಿಷಯ ಬಂದಾಗ ನಾವು ಖಂಡಿತವಾಗಿ ಧರ್ಮದ ವಿಷಯ ಹೊರತಾಗಿ ರಾಜಕೀಯ ಪಕ್ಷ ಅಲ್ವೇ ಅಲ್ಲ. ನಾವು ಕೂಡ ನಾವು ಈಗಿರುವ ಸರ್ಕಾರವನ್ನ, ನಾನು ಶಾಸಕರನ್ನ ಕೂಡ ಈ ಕಾರ್ಯಕ್ರಮದ ಮೂಲಕ ನಾನೊಂದು ಮನವಿ ಮಾಡ್ತಾ ಇದ್ದೀನಿ, ಆದಷ್ಟು ತಕ್ಷಣ ಈ ಆರೋಪಿಗಳನ್ನ ಬಂಧಿಸಬೇಕು ಅಂತ ನಾನು ಈ ಕಾರ್ಯಕ್ರಮದ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಓಕೆ, ಎಸ್ ಸರ್, ಥ್ಯಾಂಕ್ ಯು ಪ್ರದೀಪ್ ಸರಿಪಳ್ ಅವರೇ. ಇದು ವಿಶ್ವ ಹಿಂದೂ ಪರಿಷತ್ ಮುಖಂಡರು, ಬಜರಂಗ ದಳದ ಮುಖಂಡರು ಪ್ರದೀಪ್ ಸರಿಪಳ್ ಅವರ ಮಾತುಗಳು. ಎಸ್, ಆದಷ್ಟು ಬೇಗ ಈ ಒಂದು ಕಿಡಿಗೇಡಿಗಳ ಬಂಧನ ಆಗಬೇಕು ಅನ್ನುವಂಥದ್ದು, ಎಸ್, ನಾಟ್ ಓನ್ಲಿ ಪ್ರದೀಪ್ ಸರಿಪಳ, ಎಲ್ಲರ ವಿಚಾರ. ಯಾಕಂದ್ರೆ ಇಂತಹ ಕೋಮು ಸೂಕ್ಷ್ಮವಾಗಿರುವಂತಹ ವಿಚಾರಗಳು ಏನಿದೆ ಇದು ನಿಲ್ಲಬೇಕು ಅನ್ನೋದು ಅಷ್ಟೇ ಒಂದು ವಿಚಾರ, ಬೇರೆ ಏನಿಲ್ಲ. ತದನಂತರ ಯಾಕೆ ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತದೆ ಅನ್ನೋ ಪ್ರಶ್ನೆ. ಯಾಕಂದರೆ ಪೊಲೀಸ್ ಇಲಾಖೆ ಹೇಳುತ್ತೆ ನಾವು ಆರೋಪಿಗಳನ್ನು ಬಂಧನ ಮಾಡಿದ್ದೇವೆ ಅನ್ನುವಂಥದ್ದು, ಆದರೆ ಸಂಘಟನೆಗಳು ಹೇಳುತ್ತೆ ಇಲ್ಲ, ನೈಜ ಆರೋಪಿಗಳನ್ನು ಬಂಧನ ಮಾಡಿಲ್ಲ ಅನ್ನುವಂಥದ್ದು. ಹಿಂದಿನಲ್ಲೂ ಕೂಡ ನಾವು ಅದನ್ನೇ ಹೇಳ್ತಾ ಇದೆ ಅನ್ನುವಂಥದ್ದು. ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ ಅಂತ ಬಂದಾಗ ಎಸ್, ಯಾಕೆ ಅನ್ನುವಂಥ ಪ್ರಶ್ನೆ. ಎಸ್, ನೇರವಾಗಿ ನಾನು ಮಂಗಳೂರು ದಕ್ಷಿಣ ಶಾಸಕರಾಗಿರುವಂತಹ ವೇದವ್ಯಾಸ್ ಕಾಮತ್ ಅವ್ರ ಜೊತೆ ಮಾತನಾಡಬೇಕು. ಅವರಿಗೆ ನಮ್ಮ ಟೆಕ್ನಿಕಲ್ ಟೀಮ್ ಕಾಲ್ ಟ್ರೈ ಮಾಡಿ. ತದನಂತರ ಇದು ನಗರದ ಮಾರ್ನಮಿ ಕಟ್ಟೆಯ ಬಳಿ ನಡೆದಿರುವಂತಹ ಘಟನೆ. ಕಟ್ಟೆಯ ಕಲ್ಲಿನ ಮೇಲೆ ಉಪಯೋಗಿಸಿದಂತಹ ಕಾಂಡಮ್ ಹಾಕಿ ದುಷ್ಕೃತ್ಯ ನಡೆಸಿರುವಂಥದ್ದು. ತದನಂತರ ಅಲ್ಲಿಯ ಸ್ಥಳೀಯ ನಿವಾಸಿಗಳು, ತದನಂತರ ಅಲ್ಲಿಯ ಮಂಗಳದೇವಿ ನಗರದ ಹಿಂದೂ ಜಾಗರಣ ವೇದಿಕೆ ಪ್ರಮುಖರ ಜೊತೆ ಕೂಡ ನಾನು ಮಾತನಾಡಬೇಕು, ಯಾಕಂದರೆ ಈ ಘಟನೆಯನ್ನು ನೋಡಿದವರು. ಹಾಗಾಗಿ ಅಂದರೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಂಬುವಂತಹ ಕೊರಗಜ್ಜನ ಕಟ್ಟೆ, ಮಾರ್ನಮಿ ಕಟ್ಟೆ, ನಂದಿಗುಡ್ಡದ ಬಳಿ ಇರುವಂತಹ ಈ ಒಂದು ಕೊರಗಜ್ಜನ ಕಟ್ಟೆಯಲ್ಲಿ ನಡೆದಿರುವಂತಹ ಈ ಒಂದು ಕಿಡಿಗೇಡಿತನ ಪ್ರದರ್ಶನ ಮತ್ತೆ ಮತ್ತೆ ನಮ್ಮ ಕರಾವಳಿ ಭಾಗದಲ್ಲಿ ನಡೀತಾ ಇರುವಂಥದ್ದು ವಿಪರ್ಯಾಸದ ಸಂಗತಿ. ಎಸ್, ನನ್ನ ಜೊತೆ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಸುಧೀಂದ್ರ ಪ್ರಕಾಶ್ ಐಲಾ, ಮಂಗಳೂರು ಮಂಗಳದೇವಿ ನಗರ ಹಿಂದೂ ಜಾಗರಣ ವೇದಿಕೆ. ಸುಧೀಂದ್ರ ಪ್ರಕಾಶ್ ಅವರೇ, ನಮಸ್ತೆ ಸರ್. ನಮಸ್ತೆ. ಸದ್ಯ ನಮ್ಮ ಕರಾವಳಿ ಭಾಗದಲ್ಲಿ ಮಂಗಳೂರಿನಲ್ಲಿ ಕೊರಗಜ್ಜನ ಕಟ್ಟೆಯ ಮೇಲೆ ದುಷ್ಕರ್ಮಿಗಳ ಹಾನಿಗೊಳಿಸುವಂತಹ ಪ್ರಕರಣ ಏನಿದೆ, ಮುಂದುವರಿದ ಭಾಗವಾಗಿ ಇದೀಗ ಮಂಗಳದೇವಿ ನಗರಕ್ಕೂ ಕೂಡ ಕಾಲಿಟ್ಟಿರುವಂತದ್ದು. ಮಾರ್ನಮಿ ಕಟ್ಟೆಯ ಬಳಿ ಇರುವಂತಹ ಕೊರಗಜ್ಜನ ಕಟ್ಟೆಯ ಕಲ್ಲಿನ ಮೇಲೆ ಉಪಯೋಗಿಸಿರುವಂತಹ ಕಾಂಡಮ್ಗಳನ್ನ ಹಾಕಿರುವಂತಹ ದುಷ್ಕರ್ಮಿಗಳು. ಏನ್ ಹೇಳ್ತೀರಾ ಸರ್? ಫಸ್ಟ್ ಆಕ್ಷನ್ ಯಾವಾಗ ತಮ್ಗಳಿಗೆ ಇದರ ಬಗ್ಗೆ ಗಮನಕ್ಕೆ ಬಂತು? ತದನಂತರ ಏನ್ ಮಾಡಿದ್ರಿ? ಯಾವ ರೀತಿಯ ಕ್ರಮಗಳನ್ನ ತಾವು ಮುಂದಕ್ಕೆ ತೆಗೆದುಕೊಳ್ತೀರಾ? ಎಸ್ ಸರ್. ನೋಡಿ ಸ್ವಾಮಿ, ನೋಡಿ ಇವತ್ತು ಬೆಳಿಗ್ಗೆಯಿಂದ ನಮ್ಮ ಗಮನಕ್ಕೆ ಇದು ಬಂದಿದೆ. ನಿನ್ನೆ ರಾತ್ರಿಯಿಂದ 10:45 ನಮ್ಮ ಗಮನಕ್ಕೆ ಬಂದ ಪ್ರಕಾರ 10 ತನಕ ಅಲ್ಲಿಯ ಪಾರ್ಟಿಯವರಾದ ಶಿವಪ್ರಸಾದ್ ರವರು ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅದನ್ನೆಲ್ಲ ಸ್ವಚ್ಛಗೊಳಿಸಿ ಅವರ ಮನೆಗಡೆ ಹೋಗ್ತಿದ್ದಾರೆ. ಆನಂತರ ಆದಂತಹ ಇದು ಘಟನೆ ಕೊರಗಜ್ಜ ಕ್ಷೇತ್ರ, ನಂದಿಗುಡ್ಡ ಕ್ಷೇತ್ರ ಬಹಳ ಪವಿತ್ರವಾದಂತಹ ಕ್ಷೇತ್ರ. ನಾವು ಸಣ್ಣಂದಿನಿಂದಲೂ ನೋಡ್ತಾ ಇರುವಂತಹ ಕ್ಷೇತ್ರ. ಎಲ್ಲರೂ ಅಲ್ಲಿ ಎಲ್ಲ ಧರ್ಮದವರು ಬಂದು ಪ್ರಾರ್ಥನೆಯನ್ನು ಮಾಡಿ ಅವರ ಇಷ್ಟಾರ್ಥ ಸಿದ್ಧಿಯನ್ನು ಮಾಡಿಕೊಂಡಂತಹ ಒಂದು ಪವಿತ್ರವಾದಂತಹ ಕ್ಷೇತ್ರ. ಅಂತ ಕ್ಷೇತ್ರಕ್ಕೂ ಕೂಡ ಈ ಸಮಾಜ ದುಷ್ಕರ್ಮಿಗಳು ಸಮಾಜದಲ್ಲಿ ಏನ್ ಮಾಡ್ಬೇಕೇಳಿ ಅವರ ಆಲೋಚನೆ ಇದೆ ಹೇಳಿ ನಮ್ಗೆ ಗೊತ್ತಾಗ್ತಾ ಇದೆ. ನಾನು ಒಂದು ವಿಷಯನ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ನೋಡಿ, ಹಿಂದೂ ಸಮಾಜದ ಹಿಂದೂ ಸಂಘಟನೆ ಕಾರ್ಯಕರ್ತರಾಗಲಿ ಯಾವುದೇ ಧರ್ಮಕ್ಕೆ ಯಾವುದೇ ಅನ್ಯತಾ ಕೇಡು ಬಗೆದವರಲ್ಲ.
ದೇವದ ಬಗೆಯುವಂತ ಮನಸ್ಥಿತಿಯನ್ನು ಹೊಂದಿದವರಲ್ಲ. ಆದ್ರೆ ನಮ್ಮ ಸಮಾಜದ ಮೇಲೆ, ಹಿಂದೂ ಸಮಾಜದ ಮೇಲೆ, ಹಿಂದೂ ಧಾರ್ಮಿಕ ಕ್ಷೇತ್ರದ ಮೇಲೆ, ಹಿಂದೂ ಧಾರ್ಮಿಕ ಭಾವನೆಗಳ ಮೇಲೆ ಈ ರೀತಿ ನಿರಂತರವಾಗಿ ಇದು ಇವತ್ತಿನ ನಿನ್ನೆಯಿಂದ ನಡೆಯುತ್ತಿರುವಂತದ್ದಲ್ಲ. ಕಳೆದ ಹಲವಾರು ವರ್ಷಗಳಿಂದ ಹಿಂದೂ ಸಮಾಜದ, ಹಿಂದೂ ಧಾರ್ಮಿಕ ಕ್ಷೇತ್ರದ ಮೇಲೆ ಅವ್ಯಾತವಾಗಿ ಇಂತಹ ದುಷ್ಕೃತ್ಯಗಳು ನಡೀತಾನೆ ಇದೆ. ಹಿಂದೂ ಸಮಾಜ ಒಂದಷ್ಟು ಪ್ರತಿಭಟನೆಗಳು, ಪ್ರತಿಕ್ರಿಯೆಯನ್ನು ಕೊಡ್ತಾ ಬಂದಿದೆ. ಆದ್ರೂ ನನ್ಗೆ ಒಂದು ಆಶ್ಚರ್ಯ ಆಗ್ತಾ ಇದೆ, ಹೆಂಚಿ ಆರೋಪಿಗಳನ್ನು ಬಂಧನ ಮಾಡುವಂತ ಕೆಲಸವನ್ನು ಯಾವ ರೀತಿ ಮಾಡ್ತಾ ಇದೆ ಹೇಳಿ ನಮ್ಗೆ ಗೊತ್ತಾಗ್ತಾ ಇದೆ. ನಮ್ಗೆ ಖಂಡಿತವಾಗಿ ನಾವು ಹಿಂದೂ ಸಮಾಜವನ್ನು ಈಗ ಜಾಗೃತವಾದ ಸಮಾಜವನ್ನು ನಾವು ಬಡಿದೆಬ್ಬಿಸ್ತಾ ಇದ್ದೇವೆ. ಹಿಂದೂ ಸಮಾಜವೇ ನೇರವಾಗಿ ಉತ್ತರ ಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜ ನೇರವಾಗಿ ಇದಕ್ಕೆ ಉತ್ತರವನ್ನು ಕೊಡ್ತಾ ಇದೆ. ಪೊಲೀಸ್ ಇಲಾಖೆಯ ಮೇಲೆ ನಮ್ಗೆ ಆದಷ್ಟು ಭರವಸೆಗಳಿದೆ, ವಿಶ್ವಾಸಗಳಿದೆ. ಅವರು ಎಲ್ಲಾ ಇಂಥ ದುಷ್ಕೃತ್ಯಗಳಿದ್ದಂತ ಸಂದರ್ಭದಲ್ಲಿ ಅದನ್ನು ಭೇದಿಸುವಂತ ಕೆಲಸವನ್ನು ಮಾಡ್ತಾರೆ ಎಂಬ ಭರವಸೆಯೊಂದಿಗೆ ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೇನೆ. ಆದಷ್ಟು ಬೇಗ ನೈಜ ಆರೋಪಿಗಳನ್ನು ಬಂಧಿಸುವ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕಿದೆ. ಓಕೆ ಸರ್, ಈಗ ಈ ಒಂದು ವಿಚಾರದಲ್ಲಿ ನಾವು CCTVಯನ್ನ ಗಮನಿಸಿದ್ದೇವೆ. CCTVಯ ದಾಖಲೆಗಳು ಸಿಕ್ಕಿದೆ. ಅಲ್ಲಿ ಇಬ್ಬರು ಸೈಕಲ್ ನಲ್ಲಿ ಬರ್ತಾರೆ. ಈ ಬಗ್ಗೆ ಏನು ಇನ್ವೆಸ್ಟಿಗೇಷನ್ ಯಾವ ಹಂತಕ್ಕೆ ತಲುಪಿದೆ ಸರ್? ಏನಾದ್ರೂ ಮಾಹಿತಿ ಇದೆಯಾ ಈ ಬಗ್ಗೆ, ಏನ್ ಕತೆ ಅನ್ನುವಂಥದ್ದು? ಖಂಡಿತ ನಾವು CCTV ಫುಟೇಜ್ಗಳನ್ನು ಗಮನಿಸಬೇಕಾದ್ರೆ ಸಂದರ್ಭ ನಿನ್ನೆ ರಾತ್ರಿ 11:40:35 ಇಂತಹ ಸಮಯದಲ್ಲಿ ಬಂದ ಫುಟೇಜ್ ನಲ್ಲಿ ನಮ್ಗೆ ನೇರವಾಗಿ ಒಬ್ರು ಸೈಕಲ್ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ. ನಮ್ಗೆ ಸಂಶಯವಾಗಿದೆ. ಯಾವ ರೀತಿ ಸಂಶಯ ಹೇಳಿದ್ರೆ, ಒಬ್ಬ ದೇವರ ಕಡೆಗೆ ಬಂದು ಕಾಣಿಕೆಯನ್ನು ಅರ್ಪಿಸಬೇಕಾದ್ರೆ ಅವ ಪಾದರಕ್ಷೆಯನ್ನು ಕಳಚಿಟ್ಟು ಬರ್ತಾನೆ. ಅವನ ಕಾಲಿನಲ್ಲಿ ಸ್ಪಷ್ಟವಾಗಿ ನಮ್ಗೆ ಪಾದರಕ್ಷೆ ಗೋಚರಿಸ್ತಾ ಇದೆ. ಇದರಿಂದ ನಮ್ಗೆ ನೇರ ಆ ವ್ಯಕ್ತಿಯ ಮೇಲೆ ಸಂಶಯ ಬೀಳ್ತಾ ಇದೆ. ಅದನ್ನು ಇನ್ನು ಮುಂದುವರಿದ ಭಾಗವಾಗಿ ಪೊಲೀಸ್ ಇಲಾಖೆಗಳಿದೆ. ಆ ಪೊಲೀಸ್ ಇಲಾಖೆ ಸತ್ಯಾಸತ್ಯತೆಯನ್ನು ಬಯಲುಗೊಳಿಸಬೇಕಾಗಿ ನಾನು ಪೊಲೀಸ್ ಇಲಾಖೆಯನ್ನು ಸ್ಪಷ್ಟವಾಗಿ ಆಗ್ರಹ ಮಾಡ್ತಾ ಇದ್ದೇನೆ. ನಾವು ಈಗ ಅದು ಸೈಕಲ್ ಅಲ್ಲಿ ಬಂದ ಆ ವ್ಯಕ್ತಿ ಹಾಕಿದಂತ ಸಂದರ್ಭಿಕ ಚಿತ್ರಣವನ್ನು ನೋಡ್ಬೇಕಾದ್ರೆ ಆ ವ್ಯಕ್ತಿಯ ಮೇಲೆ ನಮ್ಗೆ ಸಂಶಯ ಮೂಡುವುದು ಸಹಜ. ಅದು ನಾನು ಇನ್ನೂ ಒಂದು ಸ್ಪಷ್ಟವಾಗಿ ಆ ಪಾದರಕ್ಷೆಯನ್ನು ನೀವು ಗಮನಿಸಬಹುದು. ಅದು ಪಾದರಕ್ಷೆಯನ್ನು ಹಾಕಿಕೊಂಡು ಯಾವುದೇ ಹಿಂದೂ ಧರ್ಮದ ವ್ಯಕ್ತಿ, ಹಿಂದೂ ಸಮಾಜ ಬಂದು ಒಂದು ದೇವರ ಕಾಣಿಕೆ ತಪ್ಪಿಯನ್ನು ಮುಟ್ಟುವ ಪರಿಸ್ಥಿತಿಯಲ್ಲಿ ಬರುವುದಿಲ್ಲ. ಆದ ಕಾರಣ ನಮ್ಗೆ ಈ ಸಂಶಯ ಬರ್ತಿದೆ. ಓಕೆ ಸರ್, ಒಂದು ಮಾತನ್ನ ಈ ವಿಚಾರಗಳನ್ನ ಹೊರಗಿಟ್ಟು ಸ್ವಲ್ಪ ಭಾವನಾತ್ಮಕವಾಗಿ ಮಾತನಾಡಬೇಕು ಅಂತ ಬಂದಾಗ, ನಮ್ಮ ಈ ಕಾರ್ಯಕ್ರಮ ಟಿವಿಗಳ ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹೋಗ್ತಾ ಇರುವಾಗ ಅನೇಕ ಜನರು ಇಲ್ಲಿ ಕಮೆಂಟ್ಸ್ಗಳನ್ನ ಹಾಕಿದ್ದಾರೆ. ಅಜ್ಜ ತೂಪೇರು ಅಂತ ಹೇಳಿ, ಅಜ್ಜನೇ ಶಿಕ್ಷೆ ಕೊಡ್ಲಿ ಅನ್ನೋದು ಇನ್ನೊಬ್ಬರು ಕೇಳಿದ್ದಾರೆ. ಅಜ್ಜನಿಗೆ ಈ ರೀತಿ ಮಾಡಿದವರು ಬೇರೆ ರೀತಿಯಲ್ಲಿ ಏನೇನೋ ಆಗ್ತಾರೆ ಅನ್ನುವಂಥ ವಿಚಾರಗಳನ್ನ ಹೇಳಿದ್ದಾರೆ. ಈ ಸಂದರ್ಭ ಮತ್ತೊಮ್ಮೆ ನಮ್ಮ ಭಾವನಾತ್ಮಕ ಸಂಬಂಧಗಳಿಗೆ ನಾವು ಮಾತನಾಡಿದಾಗ, ಭಾವನೆಗಳಿಗೆ ಮಾತನಾಡುವಾಗ, ನಂಬಿಕೆಗಳಿಗೆ ಮಾತನಾಡಿದಾಗ, ಇದು ಧಾರ್ಮಿಕತೆಗೆ, ನಂಬಿಕೆಗಳಿಗೆ, ಭಾವನೆಗಳಿಗೆ ಧಕ್ಕೆ ಆಗಿರುವಂತಹ ವಿಚಾರ. ಈ ಸಂದರ್ಭ ಏನ್ ಹೇಳ್ತೀರಾ ಸರ್? ಒಂದು ಶಕ್ತಿಯ ಬಗ್ಗೆ, ತದನಂತರ ಆಗಿರುವಂತಹ ಘಟನೆಗಳ ಬಗ್ಗೆ ಯಾಕೆ ಇದು ನಿಲ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳ ನಡುವೆ ಕೂಡ. ಎಸ್ ಸರ್. ಹೇಳಿ ಸರ್, ಕೇಳ್ತಾ ಇದೆಯಾ ಸರ್? ಓಕೆ, ಇಲ್ಲಿ ಕಮೆಂಟ್ಸ್ ಗಳನ್ನು ಕೂಡ ಅನೇಕ ಜನರು ಹಾಕ್ತಾ ಇದ್ದಾರೆ. ಇಂಥವರನ್ನ ಅಜ್ಜ ನೋಡ್ತಾರೆ ಅನ್ನುವಂಥದ್ದು, ಅಜ್ಜ ತೂಪೇರು ಅನ್ನುವಂತ ಕಮೆಂಟ್ಸ್ ಗಳನ್ನ ಹಾಕಿದ್ದಾರೆ. ಅಂದ್ರೆ ಕೊನೆಯದಾಗಿ ಅಂದ್ರೆ ಇಂತಹ ಒಂದು ವಿಚಾರಗಳು ನಡೆದಾಗ ಪದೇ ಮರುಕಳಿಸ್ತಾ ಇದೆ. ಆದ್ರೆ ನೈಜ ಆರೋಪಿಗಳ ಬಂಧನ ಆಗ್ತಾ ಇಲ್ಲ. ಕೊನೆಯದಾಗಿ ಧಾರ್ಮಿಕತೆಯ ಮೇಲೆ ನಂಬಿಕೆ ಇದ್ದವರು ಏನೂ ಇಲ್ಲ ಅಂತ ಬಂದಾಗ ದೇವರನ್ನ ನೋಡುವವರು ಆ ದೇವರಿಗೆ ಈ ರೀತಿ ಅಪಚಾರ ಎಸಗ್ತಾರೆ. ತದನಂತರ ಅವರು ಹೋಗಿ ಪ್ರಾರ್ಥನೆ ಮಾಡೋದು ದೇವರ ಮುಂದೆ. ಆದ್ರೂ ಕೂಡ ಈ ಕಿಡಿಗೇಡಿಗಳ ಬಂಧನ ಯಾಕೆ ಆಗ್ತಾ ಇಲ್ಲ ಅಂತ ಪ್ರಶ್ನೆಗಳು ಕೂಡ ಬರುತ್ತೆ ಸರ್. ಯಾವಾಗ ಇದು ಕೊನೆಯಾಗುತ್ತೆ ಅನ್ನುವಂತ ಪ್ರಶ್ನೆ ಕೂಡ ಬರುತ್ತೆ. ಏನ್ ಹೇಳ್ತಾರೆ ಸರ್? ನೋಡಿ ನಾವು ಧರ್ಮದ ಬಗ್ಗೆ ತುಂಬಾ ಅಭಿಮಾನ ಇರುವವರು, ನಮ್ಮ ಹಿಂದೂ ಧರ್ಮದ ಮೇಲೆ ಶ್ರದ್ಧೆಯಿಂದ ಇರುವವರು. ಕರಾವಳಿ ಭಾಗದಲ್ಲಿ, ತುಳುನಾಡು ಭಾಗದಲ್ಲಿ ನಾವು ಎಲ್ಲ ದೇವರುಗಳು, ಎಲ್ಲ ದೇವರನ್ನು ನಾವು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಾವು ಭಕ್ತಿಯಿಂದ ಪೂಜೆ ಮಾಡುವಂತ ನೋಡಿ. ನಾವು ಒಂದು ಭಾಗದಲ್ಲಿ ನೋಡ್ಬೇಕಾದ್ರೆ ನಾವು ಮಂತ್ರ ತಂತ್ರಗಳಿಂದ ದೇವರನ್ನು ಒಲಿಸಿಕೊಳ್ಳುವಂತ ವ್ಯವಸ್ಥೆ ನಮ್ಮ ಹಿಂದೂ ಧರ್ಮದಲ್ಲಿ ಬ್ರಹ್ಮಕಲಶ ಅಂತ ಆಗುವಂತ ಸಂದರ್ಭದಲ್ಲಿ 12 ವರ್ಷಕ್ಕೋ ಈ ವರ್ಷಕ್ಕೋ ಬ್ರಹ್ಮಕಲಶ ಆಗಿದ್ರೆ ಆ ದೇವರುಗಳಿಗೆ ಶಕ್ತಿಯನ್ನು ಕೊಡುವಂತ ಕೆಲಸವನ್ನು ನಾವು
ಬ್ರಾಹ್ಮಣ ಸ್ವರದೊಂದಿಗೆ ಮಂತ್ರ ತಂತ್ರದೊಂದಿಗೆ ನಾವು ಮಾಡ್ತೇವೆ. ಖಂಡಿತವಾಗಿ ಅಜ್ಜರು ತೂಪೆರು ಹೇಳುವುದಕ್ಕೂ ನಾವು ಆ ಭಾವನೆಗೂ ತುಂಬಾ ನಮ್ಗೆ ಹತ್ತಿರವಾದ ಸಂಬಂಧ ಇದೆ. ನಾವು ಭಕ್ತಿಯಿಂದ ಇರುವವರು, ನಾವು ಯಾರಿಗೂ ತೊಂದರೆಯನ್ನು ಮಾಡದಂತ ಸಮಾಜ. ಇಂಥ ಸಮಾಜದಲ್ಲಿ ನಾವು ನಮ್ಮ ಕಣ್ಣೀರನ್ನು ಹಾಕ್ತಾ ಇದ್ದೇವೆ. ನಮ್ಮ ಕಣ್ಣೀರು ನಮ್ಮ ಹೃದಯಕ್ಕೆ ನೋವಾದಾಗ, ನಮ್ಮ ಭಾವನೆಗಳಿಗೆ ಕಕ್ಕೆ ಬಂದಾಗ ನಾವು ಹಾಕಿದಂತ ಕಣ್ಣೀರಿನಿಂದ ಅದು ಇನ್ನೊಬ್ಬರಿಗೆ ನಮ್ಗೆ ಅನ್ಯಾಯ ಮಾಡಿದಂತವರಿಗೆ ಶಾಪ ತಟ್ಟುವುದಂತೂ ನಮ್ಗೆ ಅದು ಶತಸಿದ್ಧವಳಿ ನಾವು ನಂಬಿಕೊಂಡ ಬಂದಂತ ಸಮಾಜ. ಅದೇ ರೀತಿ ಒಂದು ಭಾಗದಲ್ಲಿ ನಾವು ಭಕ್ತಿಯ ಪೂರಕವಾಗಿ ಪ್ರಾರ್ಥನೆಯನ್ನು ಮಾಡಿ ಅವರಿಗೆ ತಕ್ಕ ಶಾಸ್ತ್ರಿಯನ್ನು ನಾವು ಯಾವತ್ತೂ ನಾನು ಒಂದು ವಿಷಯ ಹೇಳ್ಲಿಕ್ಕೆ ಇಚ್ಛೆ ಪಡ್ತೇನೆ. ಯಾವತ್ತೂ ಹಿಂದೂ ಸಮಾಜದ ಬಂಧುಗಳು ಇನ್ನೊಬ್ಬರಿಗೆ ಕೇಡನ್ನು ಬಯಸಿ ನಾವು ಯಾವತ್ತೂ ಪ್ರಾರ್ಥನೆ ಮಾಡುವಂತ ಸಂದರ್ಭಕ್ಕೆ ಇಲ್ಲ. ಆದ್ರೂ ನಮ್ಮ ಭಾವನೆಗಳಿಗೆ ಧಕ್ಕೆ ಮಾಡಿದಂತ ಸಂದರ್ಭದಲ್ಲಿ, ಹೃದಯಕ್ಕೆ ಆಘಾತಗಳಾದ ಸಂದರ್ಭದಲ್ಲಿ ಇಂಥ ಭಾವನೆಗಳು ವ್ಯಕ್ತವಾಗುವುದು ಸಹಜ. ನಾವು ಎಲ್ರಿಗೂ ಒಳಿತಲ್ಲಿ ವಸುದೈವ ಕುಟುಂಬ ಹೇಳಿ ನಾವು ಏನು ಹೇಳಿಕೊಂಡು ಬಂದಿದ್ದೇವೆ. ಸರ್ವೇ ಜನ ಸುಖಿನೋಭ ಅಂತ ಹೇಳಿ ನಾವು ಜೀವನ ಮಾಡಿಕೊಂಡು ಬಂದಂತ ನಾವು ಹಿಂದೂ ಸಮಾಜ. ನಾವು ಯಾರಿಗೂ ಕೇಳೋದು ಮಾಡಿದ್ವಿ. ಇನ್ನೊಂದು ಭಾಗದಲ್ಲಿ ಇದು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ ಹೇಳಿದ್ರೆ, ಇದು ನಮ್ಮ ಆಡಳಿತದ ನಾನು ಎಲ್ಲೂ ಹೇಳಲಿಕ್ಕೆ ಇಚ್ಛೆ ಪಡುದಿಲ್ಲ, ಹೇಳುವುದೂ ಇಲ್ಲ. ಅವರಿಗೆ ಅದು ಏನೋ ಅದರ ಸೀರಿಯಸ್ನೆಸ್ ಏನು ಅವ್ರಿಗೆ ಮಂದಕ್ಕೆ ಆಗ್ಲಿಲ್ಲವ, ಆ ರೀತಿ ಅವರು ವರ್ತಿಸ್ತಾ ಇದ್ದಾರ. ಇದರ ಪ್ರಕಾರ ನಾವು ಇಲಾಖೆಯನ್ನು, ಆಡಳಿತ ವಿಭಾಗವನ್ನು ನಾವು ಎಚ್ಚರಿಸುವಂತ ಕೆಲಸ ಮಾಡಬೇಕು. ಈ ಮಾಡಿದಾಗೆ ಇಂಥ ದುಷ್ಕೃತ್ಯಗಳು ಪುನರಪಿ ನಡೆಯುವಂತ ಕೆಲಸಗಳು ಆಗ್ಬೋದಲ್ಲಿ ನನ್ನ ಭಾವನೆ. ಓಕೆ ಓಕೆ. ತದನಂತರ ಸರ್, ಈಗ ಬರುವಂತಹ ಪ್ರಶ್ನೆ, ತಾವುಗಳು ಇನ್ನು ಮುಂದಕ್ಕೆ ಪೂಜೆ ಸಲ್ಲಿಸುವಾಗ ಅಂದ್ರೆ ಪ್ರಾರ್ಥನೆಯನ್ನ ಮಾಡಿದ್ದೀರಾ ಹೇಗೆ ಅನ್ನುವಂಥ ವಿಚಾರಗಳು ಬರುತ್ತೆ. ಯಾಕಂದ್ರೆ ಈ ಹಿಂದೆ ಘಟನೆಗಳು ನಡೆದಾಗ ಇನ್ನೊಂದು ಕ್ಷೇತ್ರ ಅಪವಿತ್ರ ಆಗುತ್ತೆ, ಇಂಥ ಕಿಡಿಗೇಡಿತನ ಪ್ರದರ್ಶನ ಆಗುತ್ತೆ ಅಂತ ಬಂದಾಗ ಆ ಭಾಗದ ಪ್ರಮುಖರು ತಾವುಗಳು ಏನೆಲ್ಲ ವಿಚಾರಗಳನ್ನ, ಧಾರ್ಮಿಕವಾಗಿ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಸರ್? ಯಾಕಂದ್ರೆ ಧಾರ್ಮಿಕ ನಂಬಿಕೆಗಳಿಗೆ ಬಿಟ್ಟಿರುವಂತದ್ದು. ಎಸ್ ಸರ್. ಹಲೋ. ಎಸ್ ಸರ್, ಕೇಳ್ತಾ ಇದೆಯಾ ಸರ್? ಓಕೆ ಓಕೆ. ತಾವು ಏನ್ ಕ್ರಮಗಳನ್ನ ತೆಗೆದುಕೊಂಡಿದ್ದೀರಿ? ಯಾಕಂದ್ರೆ ಇದು ಅಪಾರವಾಗಿರುವಂತಹ ಭಕ್ತರ ನಂಬಿಕೆಗಳಿಗೆ ಘಾಸಿ ಆಗಿರುವಂತದ್ದು. ಈ ರೀತಿ ಆಗಿದೆ ಅಂತ ಬಂದಾಗ ತಾವುಗಳು ಆ ಕ್ಷೇತ್ರವನ್ನ ಮತ್ತೆ ಅಂದ್ರೆ ಶುದ್ಧೀಕರಣಗೊಳಿಸುವಂತದ್ದು ಅಥವಾ ಪ್ರಾರ್ಥನೆಯ ಮೊರೆ ಹೋಗುವಂತದ್ದು ಇಂತಹ ಪ್ರಕ್ರಿಯೆಗಳು ಏನಾದರೂ ನಡೆದಿದ್ಯಾ ಹೇಗೆ ಸರ್? ಅಂತ ಪ್ರಕ್ರಿಯೆ ನೋಡಿ, ನಾವು ಒಂದು ಸಂಘಟನೆ ಜವಾಬ್ದಾರಿಯನ್ನು ಹೊತ್ಕೊಂಡು ಹಿಂದೂ ಸಮಾಜದ ಕೆಲಸ, ಹಿಂದೂ ಸಮಾಜವನ್ನು ಒಗ್ಗೂಡಿಸಿಕೊಂಡು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಇಡೀ ಹಿಂದೂ ಸಮಾಜವನ್ನು ನಾವು ಕುಟುಂಬ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದೇ ರೀತಿ ಹಿಂದೂ ಸಮಾಜವನ್ನು ಕೆಲಸ ಮಾಡಿದ್ದೇವೆ, ತಗೊಂಡು ಕೆಲಸ ಮಾಡದೇ ಇಂಥ ಕ್ಷೇತ್ರಕ್ಕೆ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳಿರ್ತಾರೆ, ಸಂಬಂಧಪಟ್ಟಂತ ಅಧಿಕೃತವಾದಂತಹ ವ್ಯಕ್ತಿಗಳಿರ್ತಾರೆ. ಅವರಲ್ಲಿ ನಾವು ವಿಚಾರಿಸಿಕೊಂಡು ಅದಕ್ಕೆ ಮುಂದಕ್ಕೆ ಏನೆಲ್ಲ ವಿಚಾರಗಳು ಆಗ್ಬೇಕು, ಅವರ ಮಾರ್ಗದರ್ಶನ, ಅವರ ಅನುಮತಿಯೊಂದಿಗೆ ನಾವು ಮುಂದುವರಿಬೇಕಷ್ಟೇ. ಏಕಾಏಕಿ ನಾವು ಆ ಒಂದು ಕ್ಷೇತ್ರದಲ್ಲಿ ನಾವಾಗಿ ನಾವು ಹೋಗಿ ಅಲ್ಲಿ ಏನು ಮಾಡುವಂತ ವ್ಯವಸ್ಥೆಯಲ್ಲಿ ಸೇರ್ಕೊಳ್ಬಹುದು. ಅಲ್ಲಿ ವ್ಯವಸ್ಥೆಯನ್ನು ವ್ಯತ್ಯಾಸ ಮಾಡ್ಬೇಕಂತ ಅದಕ್ಕೆ ಸಂಬಂಧಪಟ್ಟವರನ್ನು ನಾವು ವಿಚಾರಿಸಿಕೊಂಡು ಅದಕ್ಕೆ ಏನಾಗ್ಬೇಕು ಹೇಳಿ ನಾವು ಅವರ ಯಾವತ್ತೂ ಹಿಂದೂ ಸಮಾಜದ ಅದು ಯಾವುದೇ ಸಮಾಜ, ಯಾವುದೇ ನಾನು ಜಾತಿ ವಿಷಯ ಮಾತಾಡ್ತೇನೆ ಹೇಳಿಲ್ಲ, ಅದು ಯಾವುದೇ ಸಮಾಜಕ್ಕೆ ಕ್ಷೇತ್ರವೇ ಆಗಿರ್ಲಿ, ಅದಕ್ಕೆ ಧಕ್ಕೆ ಬಂದಂತ ಸಂದರ್ಭದಲ್ಲಿ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು, ಹಿಂದೂ ಜಾಗರಣ ವೇದಿಕೆ ಸ್ಪಷ್ಟವಾಗಿರುತ್ತೆ, ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಅದಕ್ಕೆ ಪೂರಕವಾಗಿ ಅವರಿಗೆ ಸಹಕಾರವಾಗಿ ಅವರಿಗೆ ಕೆಲಸ ಮಾಡುವಂತ ಬದ್ಧತೆಯನ್ನು ನಡೆಸಿಕೊಂಡು ಬಂದಿದೆ, ಮುಂದೆ ನಡೆಸಿಕೊಂಡು ಬರ್ತಾರೆ. ಅವರು ನಮ್ಮಿಂದ ಏನು ಅಪೇಕ್ಷೆ ಪಡ್ತಾ ಇದ್ದಾರೆ ಅದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಅವರ ಜೊತೆಯಲ್ಲಿ ಸೇರಿಕೊಂಡು ನಾವು ಸ್ವಸ್ಥ ಹಿಂದೂ ಸಮಾಜವನ್ನು ನಿರ್ಮಾಣ ಮಾಡುವ ಕಾರ್ಯದಲ್ಲಿ ನಾವು ಕಾರ್ಯಪ್ರವೃತ್ತರಾಗ್ತೇವೆ. ಎಸ್ ಸರ್, ಥ್ಯಾಂಕ್ ಯು. ಜೊತೆಗೆ ಈ ಒಂದು ವಿಚಾರದ ಬಗ್ಗೆ ಗಂಭೀರವಾಗಿರುವಂತಹ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ತಾವುಗಳು ಕೂಡ ಶ್ರಮಿಸಬೇಕು. ಸರ್ಕಾರಕ್ಕೆ ಒಂದು ಪ್ರೆಷರ್ ಅನ್ನ ಹಾಕುವಂಥದ್ದು, ತದನಂತರ ಪೊಲೀಸ್ ಇಲಾಖೆಗೂ ಕೂಡ ತಾವುಗಳು ಇದರ ಬಗ್ಗೆ ಒತ್ತಾಯವನ್ನ ಮೂಡಿಸಬೇಕು ಸರ್. ಯಾಕಂದ್ರೆ ಇಂತಹ ಪ್ರಕರಣಗಳು ಪದೇ ಪದೇ ಆಗ್ತಾ ಇದೆ ಅಂತ ಬಂದಾಗ ಏನ್ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಅಂತ ಬಂದಾಗ ನಾಟ್ ಓನ್ಲಿ ಪೊಲೀಸ್ ಇಲಾಖೆ, ಸಂಘಟನೆಗಳ ಹೆಸರುಗಳು ಕೂಡ ಬರುತ್ತೆ. ಯಾಕಂದ್ರೆ ಸಂಘಟನೆಗಳು ಪ್ರತಿ ಬಾರಿ ಬೀದಿಗಿಳಿಯುತ್ತೆ, ಪ್ರತಿಭಟನೆ ಮಾಡುತ್ತೆ, ಪಾದಯಾತ್ರೆ ಮಾಡುತ್ತೆ. ಆದ್ರೆ ನೈಜ ಆರೋಪಿಗಳ ಬಂಧನ ಯಾಕಾಗಿಲ್ಲ ಅನ್ನುವಂತಹ ಪ್ರಶ್ನೆ ಜನರ ಮನಸ್ಸಿನಲ್ಲಿ ಕೊನೆಯದಾಗಿ ಉಳಿಯುವಂತದ್ದು. ಹಾಗಾಗಿ ಒಂದು ವಿಷಯ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ವೇಳೆ ಇಂತಹ ಘಟನೆಗಳು ನಡೆದ ಜೀವದಲ್ಲಿ ನೋಡಿ, ನಾನು ಒಂದು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಿಂದೂ ಸಮಾಜದ ಬಂಧುಗಳು, ಹಿಂದೂ ಸಂಘಟನೆ ಕಾರ್ಯಗಳು ಯಾವುದೇ ರೀತಿಯ ತೊಂದರೆಯನ್ನು ಯಾವುದೇ ಮತ ಧರ್ಮದವರಿಗೆ ಮಾಡಿಲ್ಲ, ಇದು ಸ್ಪಷ್ಟ. ಅಂತ ಸಂದರ್ಭದಲ್ಲಿ ಹಿಂದೂ ಸಮಾಜದ ಮೇಲೆ ನಿರಂತರವಾಗಿ ಇಂತಹ ಅನ್ಯಾಯಗಳು, ಹಲ್ಲೆಗಳು, ಅನಾಚಾರಗಳು ನಡೀತಾ ಇದೆ. ನಾವು
ಒಂದು ವೇಳೆ ನಾವೇ ಮೊದಲಾಗಿ ಏನಾದ್ರು ಅದಕ್ಕೆ ನಮ್ಗೆ ಕೆಲಸ ನಮ್ಗೆ ಪೆಟ್ಟು ತಿಂದ ನಂತರ ನಾವು ಪೆಟ್ಟು ಹೊಡೆಯುವಂತ ಸಂದರ್ಭ ಬಂದ್ರೆ ಅದಕ್ಕೆ ಪ್ರತಿಕ್ರಿಯೆ ಸರಿ ಸರ್ ಇಲಾಖೆಗಳು ಏನಿರ್ತದೆ ಅದು ನೈತಿಕ ಪೊಲೀಸ್ಗಿರಿ ಆಗಿರಿ ಈಗಿರಿ ಅದಕ್ಕೆ ಏನೆಲ್ಲ ಹೆಸರುಗಳಿಸಿಕೊಂಡು ಅದನ್ನು ವಿಜೃಂಭಿಸ್ತದೆ. ಅದೇ ವೇಳೆ ನಾವೀಗ ಯಾವ ರೀತಿಯನ್ನು ಪ್ರತಿಕ್ರಿಯೆ ಮಾಡ್ಬೇಕು ಹೇಳಿ ನಾವು ನಮ್ಮ ಜಿಲ್ಲಾವಾರು ಪ್ರಮುಖರಿದ್ದಾರೆ ಅವರ ಜೊತೆ ಚರ್ಚೆ ಮಾಡ್ತೇವೆ. ಸಮಾಜದ ಮುಖಂಡರ ಕ್ಷೇತ್ರದವರ ಚರ್ಚೆ ಮಾಡ್ತೇವೆ. ಮತ್ತೆ ಒಂದು ಮಾಧ್ಯಮದವರಿಗೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಾಧ್ಯಮದವರು ಪ್ರತಿ ಇಂಥ ಘಟನೆಗಳು ನಡೆದಾಗ ಅದನ್ನು ಸಮಾಜಕ್ಕೆ ಎಲ್ಲ ಸಮಾಜಕ್ಕೆ ವಿಸ್ತರಿಸುವಂತ ಕೆಲಸವನ್ನು ಖಂಡಿತ ಮಾಡ್ತಾ ಇದೆ. ಖಂಡಿತ ಮಾಡ್ತಾ ಇದೆ. ತುಂಬಾ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್, ಧನ್ಯವಾದಗಳು. ಇದು ಸುಧೀಂದ್ರ ಪ್ರಕಾಶ್ ಆಯ್ರಾ ಅವರು, ಮಂಗಳದೇವಿ ನಗರ ಹಿಂದೂ ಜಾಗರಣ ವೇದಿಕೆ. ಇದು ಮಂಗಳೂರಿನಲ್ಲಿ ಮತ್ತೆ ಕೊರಗಜ್ಜನ ಕಟ್ಟೆಗೆ ದೈವ ದೇವಸ್ಥಾನಗಳನ್ನು ಅಪವಿತ್ರಗೊಳಿಸುವಂತಹ ಪ್ರಕರಣಗಳು ಆಗ್ತಾ ಇದೆ. ಮತ್ತೆ ದೈವ ದೇವಸ್ಥಾನಗಳು ಧಾರ್ಮಿಕ ಕ್ಷೇತ್ರಗಳನ್ನ ಅಪವಿತ್ರಗೊಳಿಸುವಂಥದ್ದು, ಜೊತೆಗೆ ಹಾನಿಗೊಳಿಸುವಂಥದ್ದು, ಭಗ್ನಗೊಳಿಸುವಂತಹ ಪ್ರಕರಣಗಳು ಆಗ್ತಾ ಇದೆ ಅಂತ ಬಂದಾಗ ವೈ ಅನ್ನುವಂಥ ಪ್ರಶ್ನೆ ಪದೇ ಮೂಡ್ತಾ ಇದೆ. ಅನೇಕ ಘಟನೆಗಳು ಮಾಧ್ಯಮಗಳು ವರದಿ ಮಾಡುತ್ತೆ. ತಾವುಗಳು ಕೂಡ ಈಗ ಗಮನಿಸಿರಬಹುದು. ಪ್ರತಿ ಬಾರಿ ಏನಪ್ಪಾ ತಾವುಗಳು ಇದನ್ನೇ ಮಾತಾಡ್ತಾ ಇದ್ದೀರಾ, ಆದರೆ ಯಾವುದೇ ರೀತಿ ಇಂಪ್ಯಾಕ್ಟ್ ಆಗ್ತಾ ಇಲ್ಲ ಅನ್ನುವಂಥದ್ದು. ಇಲ್ಲ ಸರ್, ಇದು ನಮ್ಮ ಸಮಾಜದ ಸದ್ಯದ ಪರಿಸ್ಥಿತಿ. ಗೊತ್ತಿಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದು. ಹೇಳಿ ಕೇಳಿ ನಮ್ಮ ಮಂಗಳೂರು ನಗರ ಯಾವ ರೀತಿ ಇದೆ ಅನ್ನೋದು ಗೊತ್ತಿದೆ. ಒಂದ್ ಕಡೆ ಬಂದ್ರೆ ಧರ್ಮದ ವಿಚಾರವಾಗಿ, ಇನ್ನೊಂದು ಕಡೆ ಬಂದ್ರೆ ಇದೀಗ ಹಾವಳಿ ಶುರುವಾಗಿರುವಂಥದ್ದು ಧಾರ್ಮಿಕ ನಂಬಿಕೆಯ ಮೇಲೆ ಒಂದು ಸವಾರಿ ಮಾಡುವಂತಹ ಘಟನೆಗಳು. ಇಂತಹ ಪದೇ ಘಟನೆಗಳು ನಮ್ಮ ಕರಾವಳಿ ಭಾಗದಲ್ಲಿ ಮರುಕಳಿಸ್ತಾ ಇದೆ. ತುಂಬ ದೊಡ್ಡ ಮಟ್ಟದ ಸವಾಲಿದೆ. ಇದು ಪೊಲೀಸ್ ಇಲಾಖೆಗೆ ಸವಾಲು, ಜೊತೆಗೆ ಆಡಳಿತ ಪಕ್ಷ ಅನ್ನುವಂಥದ್ದು ಏನಿದೆ ಅದಕ್ಕೆ ಸವಾಲಿದೆ, ಸರ್ಕಾರಕ್ಕೆ ಸವಾಲಿದೆ. ಜೊತೆಗೆ ಸಂಘಟನೆಗಳು ಕೂಡ ಪ್ರತಿ ಬಾರಿಯೂ ಕೂಡ ಇದರ ಬಗ್ಗೆ ಹೋರಾಟವನ್ನು ಮಾಡುತ್ತೆ. ಇಲ್ಲ ಅನ್ನೋದು ನಾನು ಹೇಳ್ತಾ ಇಲ್ಲ. ಪಾದಯಾತ್ರೆ ಮಾಡುತ್ತೆ, ಇನ್ನಿತರ ಉಗ್ರವಾಗಿರೋ ಪ್ರತಿಭಟನೆಗಳನ್ನು ಮಾಡುತ್ತೆ. ಅವರ ವಿಧಾನದಲ್ಲಿ ಅವರುಗಳು ಮಾಡ್ತಾರೆ. ಆದರೆ ಆರೋಪಿಗಳ ಬಂಧನ ಆಗುತ್ತಾ ಅಂತ ಬಂದಾಗ ಆರೋಪಿಗಳ ಬಂಧನ ಆಗುತ್ತೆ. ತದನಂತರ ಬಂಧನ ಆದಂತಹ ಆರೋಪಿಗಳು ನೈಜ ಆರೋಪಿಗಳಲ್ಲ ಅನ್ನುವಂತಹ ಪ್ರತ್ಯಾರೋಪ ಬರುತ್ತೆ. ಮತ್ತೆ ಆ ಪ್ರತ್ಯಾರೋಪಕ್ಕೆ ಒಂದು ನಿದರ್ಶನ ನೀಡುವಂತಹ ಇಂತಹ ಪ್ರಕರಣಗಳು ಪದೇ ಮರುಕಳಿಸ್ತಾ ಇರುವಂಥದ್ದು. ಎತ್ತ ಹೋಗ್ತಾ ಇದೆ, ಎತ್ತ ಸಾಗ್ತಾ ಇದೆ, ಸರ್ಕಾರ ಏನ್ ಮಾಡುತ್ತೆ, ಪೊಲೀಸ್ ಇಲಾಖೆ ಏನ್ ಮಾಡುತ್ತೆ ಅನ್ನುವಂಥ ಪ್ರಶ್ನೆಗಳ ನಡುವೆ, ದೊಡ್ಡ ಪ್ರಶ್ನೆ, ಸಣ್ಣ ಪ್ರಶ್ನೆ ಅಲ್ಲ, ದೊಡ್ಡ ಪ್ರಶ್ನೆಗಳ ನಡುವೆ ಇವತ್ತಿನ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಏನಿಲ್ಲ, ಈ ಒಂದು ನೈಜ ಆರೋಪಿಗಳ ಬಂಧನ ಆಗಲಿ ಅನ್ನುವಂಥ ನಮ್ಮ ಕಳಕಳಿಯ ವಿನಂತಿ. ಪೊಲೀಸ್ ಇಲಾಖೆಗೆ ನಾವು ಒನ್ಸ್ ಅಗೇನ್ ಇಲಾಖೆಗೆ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಮತ್ತೇನ್ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋ ಪ್ರಶ್ನೆ ತಾವುಗಳು ಪ್ರಶ್ನೆ ಮಾಡ್ತಾರೆ ಸರ್, ಜನರು ನೋಡ್ತಾರೆ, ಪ್ರಶ್ನೆ ಮಾಡ್ತಾರೆ. ಇಂತಹ ಪ್ರಕರಣಗಳು ನಡೆದಾಗ ಈ ಬಾರಿ CCTV ಇದೆ. CCTVಯಲ್ಲಿ ಆ ಒಂದು ಕಳ್ಳರ ಕಿಡಿಗೇಡಿಗಳ ಕೃತ್ಯ ಬಯಲಾಗಿದೆ. ಇಟ್ಸ್ ವೆರಿ ಈಸಿ. ಲಾಸ್ಟ್ ಟೈಮ್ ಆಗಿರುವಂತಹ ಪ್ರಕರಣಗಳಲ್ಲಿ ತಾವುಗಳು ಹೇಳ್ತಾ ಇದ್ರಿ ಯಾವುದೇ ರೀತಿಯ ಕುರುಹುಗಳು ಇರಲ್ಲ ಅನ್ನುವಂಥದ್ದು. ಆದರೆ ಈ ಬಾರಿ ಎಲ್ಲವೂ ಕೂಡ ಇದೆ ತಮ್ಮಲ್ಲಿ. ಹಾಗಾಗಿ ವೆರಿ ಈಸಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅನ್ನೋದು ಅನೇಕ ಜನರು ಹೇಳ್ತಾರೆ. ಹಾಗಾಗಿ ತಮ್ಮ ಒಂದು ಕಾರ್ಯಪ್ರವೃತ್ತಿಯನ್ನ ಮಿಂಚಿನ ವೇಗದಲ್ಲಿ ನಡೆಸಿ ಅನ್ನುವಂಥದ್ದು ನಮ್ಮ ಕಳಕಳಿಯ ವಿನಂತಿ. ಜೊತೆಗೆ ಮಂಗಳೂರು ದಕ್ಷಿಣ ಶಾಸಕರು ವೇದವ್ಯಾಸ್ ಕಾಮತ್ ಅವರ ಜೊತೆ ನಾನು ಮಾತನಾಡಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ಆಗಿಲ್ಲ ಅನ್ನುವಂಥದ್ದು. ಕ್ಷಮೆ ಇರಲಿ ಈ ಒಂದು ವಿಚಾರಕ್ಕೆ. ಆದರೆ ಶಾಸಕರು ನೇರವಾಗಿ ಹೇಳಿದ್ದಾರೆ, ಈ ಘಟನೆಯನ್ನು ಖಂಡಿಸಿದ್ದಾರೆ. ಅಂಡ್ ಪೊಲೀಸ್ ಇಲಾಖೆಗೆ ನಾನು ಈ ಬಗ್ಗೆ ನೇರವಾಗಿ ಸೂಕ್ತವಾಗಿರುವಂತಹ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವರಿಕೆ ಮಾಡಿದ್ದೇನೆ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ. ಇದು ಒಟ್ನಲ್ಲಿ ಈ ಒಂದು ಧಾರ್ಮಿಕ ಕ್ಷೇತ್ರಗಳು ಅಥವಾ ಧಾರ್ಮಿಕ ನಂಬಿಕೆಗಳಿಗೆ, ಭಾವನೆಗಳಿಗೆ ಘಾಸಿ ಆಗುವಂತಹ ಕೆಲಸಗಳು ನಿಲ್ಲಿ ಅನ್ನುವಂಥ ನಮ್ಮ ಆಶಯ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು